ಮತ್ತು ಕಳುಹಿಸುತ್ತೇನೆ. ನಾನೇ ಅಮೃತ, ನಾನೇ ಮೃತ್ಯು. ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಮತ್ತು ಕಳುಹಿಸುತ್ತೇನೆ. ನಾನೇ ಅಮೃತ, ನಾನೇ ಮೃತ್ಯು. ಎಲ್ರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಿದೆ. ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ. ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸವಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಪ್ರಭು ಅಂತ ಏನೋ ಹೆಸರು ಹೇಳ್ತಾರೆ, ಪ್ರತಿಭಾ ಅಂತ. ಧನ್ಯವಾದಗಳು. ಸೊ ಇವತ್ತಿನ ಅಧ್ಯಾಯಕ್ಕೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾ ರಾಜಗುಹ್ಯ ಯೋಗ ಭಗವದ್ಗೀತೆ ಭಗವಂತ ಕೊಡ್ತಾ ಇರುವಂತಹ ಜ್ಞಾನ. ಭಗವದ್ಗೀತೆಯಲ್ಲಿ ಇದು ರಾಜವಿದ್ಯೆ, ಇದು ಅತ್ಯಂತ ರಹಸ್ಯದಲ್ಲಿಯೇ ರಹಸ್ಯವಾದಂತಹದ್ದು ಅನ್ನೋ ಮಾತನ್ನು ಅವನು ಹೇಳ್ತಾನೆ ಇವತ್ತು. ಅದಕ್ಕೂ ಮೊದಲು ನಾವು ನಿನ್ನೆ ಏನು ತಿಳ್ಕೊಂಡ್ವಿ? ಅರ್ಜುನ ಕೇಳಿದಂತಹ 8 ಪ್ರಶ್ನೆಗಳು: ಅಧಿಭೂತ, ಅಧಿದೈವ, ಅಧಿಯಜ್ಞ, ಕರ್ಮ, ಸೊ ಆತ್ಮ. ಅದರ ಬಗ್ಗೆ ಅವನು ಏನು ಅಂತ ಕೇಳ್ತಾನೆ. ಸೊ ಭಗವಂತ ಅದಕ್ಕೆ ಉತ್ತರ ಕೊಡ್ತಾನೆ. ಸೊ ಆತ್ಮದ ನಿಜವಾದ ಗುಣಲಕ್ಷಣಗಳು ಯಾವುದು? ಅದು ಆಧ್ಯಾತ್ಮ, ಸಚ್ಚಿದಾನಂದ. ಸೊ ಅಧಿದೈವ, ಬದಲಾಗುತ್ತಿರುವಂತಹ ಪ್ರಕೃತಿ. ಅಧಿಭೂತ, ಅಧಿದೈವ ಅಂದ್ರೆ ಎಲ್ಲಾ ದೇವತೆಗಳನ್ನು ಹೊಂದಿರುವಂತಹ ಅವನ ವಿರಾಟ ರೂಪ. ಸೊ ಕೊನೆಗೆ ಕೇಳ್ತಾನೆ, ನೀನು ಹೇಳಿದೀಯ ಏನು 7ನೇ ಅಧ್ಯಾಯದಲ್ಲಿ, ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸ್ತಾರೆ ಯಾರು ನನ್ನಲ್ಲಿ ಮನಸ್ಸನ್ನ ಇಡ್ತಾರೆ. ಹಾಗಿದ್ರೆ ನಿನ್ನನ್ನು ಅಂತ್ಯಕಾಲದಲ್ಲಿ ಹೇಗೆ ಸ್ಮರಿಸುವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾನೆ. ಸತತವಾದ ಅಭ್ಯಾಸದಿಂದ ನಾವು ಭಗವಂತನನ್ನು ಅಂತ್ಯಕಾಲದಲ್ಲಿ ಸ್ಮರಿಸ್ತೇವೆ. ಯಾಕೆ? ಎಂ ವಾಪಸ್ ಸ್ಮರಣ್ ಭಾವ. ನಾವು ಯಾವ ಸ್ಮರಣೆಯಲ್ಲಿ ಇರ್ತೇವೋ ಆ ರೀತಿಯಾದಂತಹ ಅಂದ್ರೆ ಜನ್ಮ ಅಥವಾ ಶರೀರ ನಮಗೆ ಪ್ರಾಪ್ತಿಯಾಗತ್ತೆ. ಅದರಿಂದ ಭಗವಂತನ ಸ್ಮರಣೆಯಲ್ಲಿದ್ರೆ ನಮಗೆ ಭಗವತ್ ಪ್ರಾಪ್ತಿಯಾಗತ್ತೆ ಅನ್ನುವಂತಹದನ್ನು ನಾವು ನಿನ್ನೆ ನೋಡಿದ್ವಿ. ಅದರಿಂದ ಯೋಗ ಮಿಶ್ರಿತ ಭಕ್ತಿ ಅಂದ್ರೆ ಹೇಗೆ ನಾವು ಎಲ್ಲಾ ನಿಯಮಗಳನ್ನು ಅನುಸರಿಸಿಕೊಂಡು ಯೋಗ ಪದ್ಧತಿಯ ಅಂತೆ ನಾವು ಭಕ್ತಿಯನ್ನ ಮಾಡುವುದರಿಂದ ನಮಗೆ ಬೇರೆ ಎಲ್ಲಾ ರೀತಿಯಲ್ಲಿ ಸಿಗಬೇಕಾದಂಥ ಫಲಗಳು ಇದರಿಂದ ಸಿಗತ್ತೆ. ಭಕ್ತಿಯನ್ನ ಮಾಡುವುದರಿಂದ ನಮಗೆ ಸಿಗತ್ತೆ. ಅದರಿಂದ ನಾವು ಶುದ್ಧ ಭಕ್ತಿ ಅಂದ್ರೆ ಈ ಗುಣಗಳ ಬಂಧನಕ್ಕೆ ಒಳಗಾಗದೇನೆ ನಾವು ಈ ಭಗವಂತನನ್ನು ಸ್ಮರಿಸೋದರಿಂದ ಮತ್ತೆ ಯಾರು ನನ್ನಲ್ಲಿ ಬರ್ತಾರೆ ಅವರು ಈ ಅಶಾಶ್ವತವಾದಂತಹ ದುಃಖದ ತವರಾಗಿರುವಂತಹ
ಈ ಭೌತಿಕ ಪ್ರಪಂಚಕ್ಕೆ ಅವರು ಮತ್ತೆ ಹಿಂತಿರುಗುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಹೇಗೆ ಬ್ರಹ್ಮನ ಹಗಲಿನಲ್ಲಿ ಮತ್ತೆ ರಾತ್ರಿಯಲ್ಲಿ ಹೇಗೆ ಅವು ಸೃಷ್ಟಿಯಾಗಿ ನಾಶವಾಗುತ್ತೆ, ಜೀವಿಗಳು ಸಹಿತ ಹೇಗೆ ಅವು, ಅದರಿಂದ ಯಾರು ಭಗವಂತನನ್ನ ನೆಲೆಸ್ತಾರೆ, ಕೃಷ್ಣ ನೆಲೆಸ್ತಾರೆ, ಅವರು ಸೃಷ್ಟಿಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ, ಅಥವಾ ಅಂದ್ರೆ ಸೃಷ್ಟಿಯ ಅಂತ್ಯದ ಕಾಲದಲ್ಲಿಯೂ ಸಹಿತ ಅವರು ವ್ಯಥೆ ಪಡುವುದಿಲ್ಲ. ಅದರಿಂದ ಅವರು ಮತ್ತೆ ಜನನ ಮರಣದ ಚಕ್ರಕ್ಕೆ ಬರುವುದಿಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅದರಿಂದ ಅಂದ್ರೆ ಭಗವಂತನನ್ನು ನಾವು ಶುದ್ಧ ಭಕ್ತಿಯಿಂದ ಆ ರೀತಿಯಾಗಿ ಮಾಡ್ತಾ ನಾವು ಭಗವಂತನನ್ನ ಸ್ಮರಿಸಬಹುದು ಅನ್ನುವಂತಹದ್ದು. ಆದ್ರೆ ಶುದ್ಧ ಭಕ್ತಿಯನ್ನ ಮಾಡಬೇಕು ಅಂದ್ರೆ ನಾವು ನಮ್ಮಲ್ಲಿರುವಂತಹ ಈ ಗುಣಗಳನ್ನ, ರಜೋಗುಣ ತಮೋ ಗುಣಗಳಂತಹ ಏನು ಕ್ವಾಲಿಟಿಗಳಿವೆ, ಆ ಕ್ವಾಲಿಟಿಗಳನ್ನ ಬಿಟ್ಕೊಳ್ತಾ ಹೋಗ್ಬೇಕಾಗತ್ತೆ. ಆಗ ನಾವು ಸತ್ವಗುಣಕ್ಕೆ ಬರ್ತೇವೆ. ಸತ್ವಗುಣಕ್ಕೆ ಬಂದ ನಂತರ, ಸಾತ್ವಿಕವಾಗಿ ನಾವು ಬದುಕುವುದನ್ನ ಕಲಿತ ನಂತರ ನಾವು ನಿಜವಾದ ಶುದ್ಧ ಭಕ್ತಿಯ ಕಡೆಗೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಸಿಗತ್ತೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ಮುಖ್ಯವಾಗಿ ಜ್ಞಾನ, ಏನು ಜ್ಞಾನ? ಸೊ ಭಗವಂತನ ಪ್ರಾಪ್ತಿಯ ಬಗ್ಗೆ, ಅವನು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಅವನು ಕೊಡ್ತಾನೆ. ಅವನು ಹೇಳ್ತಾನೆ ಈ ಅಧ್ಯಾಯದಲ್ಲಿ, ಏನ್ ಹೇಳ್ತಾನೆ ಅಂದ್ರೆ, ಅವನ ಅಚಿಂತ್ಯ ರೂಪ, ಭಗವಂತ ಕೃಷ್ಣ ಅಚಿಂತ್ಯ, ಅವನನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ ಅವನ ರೂಪಗಳ ಬಗ್ಗೆ. ಆದರೆ ಅವನು ನಮಗೆ ಯಾವ ರೀತಿಯಲ್ಲಿ ಅವನನ್ನು ಆಲೋಚನೆ ಮಾಡಬೇಕು ಅನ್ನುವಂತಹ ನಮಗೆ ಆ ಜ್ಞಾನವನ್ನು ಅವನು ಕೊಡ್ತಾನೋ ಅದರ ಪ್ರಕಾರ ನಾವು ಅವನನ್ನು ಅರ್ಥ ಮಾಡಿಕೊಳ್ಬೇಕು. ಯಾರು ಭಕ್ತಿಯನ್ನ ಮಾಡೋದಿಲ್ಲೋ ಅವರು ಏನಾಗ್ತಾರೆ ಅನ್ನೋದನ್ನು ಸಹಿತ ನಾವು ನೋಡಬಹುದು. ಮತ್ತೆ ಅವನ ವೈಭವದ ಒಂದು ಭಕ್ತಿಯ ಯೋಗದ ಸಿರಿ ವೈಭವ ಏನಿದೆ ಅನ್ನುವಂತಹದನ್ನು ಸಹಿತ ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶ್ರೀ ಭಗವಾನುವಾಚ ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮನಸೂಯವೆ ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೆ ಶುಭಾತ್. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಹೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೆ. ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನಿನಗೆ ಏನು ಜ್ಞಾನ ಕೊಡ್ತೇನೆ ನಾನು. ಯಾಕೆಂದ್ರೆ ನಿನಗೆ ನನ್ನ ಮೇಲೆ ಅಸೂಯೆ ಇಲ್ಲ. ಕೃಷ್ಣನ ಮೇಲೆ ಅಸೂಯೆ ಇಟ್ಕೊಂಡು ನಾವು ಅವನ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಭಗವಂತ ಇಲ್ಲಿ ಅದನ್ನ ಹೇಳ್ತಾನೆ, ನಿನಗೆ ನನ್ನ ಮೇಲೆ ಅಸೂಯೆ ಇಲ್ಲ, ಆದ್ದರಿಂದ ನಾನು ನಿನಗೆ ಗುಹ್ಯತಮ, ಅತ್ಯಂತ ರಹಸ್ಯದಲ್ಲಿಯೇ ರಹಸ್ಯವಾದಂತಹದ್ದು, ಗುಹ್ಯತರ ಗುಹ್ಯತಮ ಅಂತ, ಇದು ರಹಸ್ಯದಲ್ಲಿಯೇ ಅತ್ಯಂತ ರಹಸ್ಯವಾದಂತಹ ಜ್ಞಾನ. ಮತ್ತೆ ಸಾಕ್ಷಾತ್ಕಾರವನ್ನ ತಿಳಿಸ್ಕೊಡ್ತೇನೆ. ಹೇಗೆ ಸಾಕ್ಷಾತ್ಕಾರ? ಸಾಕ್ಷಾತ್ಕಾರ ಅಂದ್ರೆ ಭಗವತ್ ಸಾಕ್ಷಾತ್ಕಾರ ಅಲ್ವಾ? ಅವನ ಸಾಕ್ಷಾತ್ ಯಾರು, ಅವನನ್ನ ನಾವು ಸಾಕ್ಷಾತ್ಕರಿಸಿಕೊಳ್ಳೋ, ಅವನನ್ನ ಅಂದ್ರೆ ಪಡೆಯುವಂತಹದ್ದು ಅಥವಾ ಅವನನ್ನ ಕಾಣುವಂತಹದ್ದು. ಅದರಿಂದ ಅಂತಹ ಜ್ಞಾನ ನಾನು ನಿನಗೆ ಕೊಡ್ತಾ ಇದ್ದೇನೆ. ನಾವು ಈ ಜ್ಞಾನವನ್ನು ತಿಳ್ಕೊಂಡಾಗ ಬದುಕಿನ ಸಂಕಟಗಳಿಂದ ನಾವು ಪಾರಾಗಬಹುದು ಅನ್ನುವಂತಹದ್ದನ್ನು ಅವನಿಲ್ಲೇ ಹೇಳ್ತಾ ಇದ್ದಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ನಾವೇನ್ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೀವಿ ಈಗ? ಭಗವಂತ ಒಂದು ಹೇಳ್ತಾನೆ, ಇದನ್ನ ಧರ್ಮದ ಪರಿಪೂರ್ಣತೆ ಅಂತ. ಸೊ ಈ ಧರ್ಮ ಅನ್ನುವಂಥದ್ದು ನಾವು ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬಹುದು. ಯಾಕೆ ಈ ಸನಾತನ ಧರ್ಮ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು, ಅದು ಭಗವಂತನಿಂದಲೇ ಎಲ್ಲವೂ ಬಂದಿರುವುದರಿಂದ. ಅದರಿಂದ ಅವನು ಹೇಳ್ತಾನೆ, ಈಗ
ಏನು ಜ್ಞಾನವನ್ನು ಅವನು ಕೊಡ್ತಾ ಇದ್ದಾನೆ, ಇದು ಧರ್ಮದ ಪರಿಪೂರ್ಣತೆ. ಮತ್ತೆ ಇದು ಜ್ಞಾನ ಅನ್ನುವಂಥದ್ದು ಪರಿಶುದ್ಧವಾದ ಜ್ಞಾನ, ರಹಸ್ಯವಾದಂತಹ ಜ್ಞಾನ. ಇದನ್ನ ನಾವು ಬಹಳ ಕಷ್ಟಪಡ್ಬೇಕಂತಿಲ್ಲ. ಈ ಜ್ಞಾನವನ್ನು ಅನುಷ್ಠಾನ ಮಾಡ್ಲಿಕ್ಕೆ ಅವನು ಹೇಳ್ತಾನೆ ಬಹಳ ಸಂತೋಷದಿಂದ. ಶಾಶ್ವತವಾದದ್ದು ಮತ್ತೆ ಇದು. ಈ ಜ್ಞಾನ ಮತ್ತೆ ಚೇಂಜ್ ಆಗುವಂತಹ ಜ್ಞಾನ ಅಲ್ಲ. ನಮ್ಮ ಭೌತಿಕ ವಿಜ್ಞಾನ ನಾವು ಏನು ಕಲಿತೇವೆ ಶಾಲೆಗಳಲ್ಲಿ, ಆ ಜ್ಞಾನಗಳು ಚೇಂಜ್ ಆಗ್ಬಹುದು. ಯಾಕೆಂದ್ರೆ ನಾವೇನು ಸೈನ್ಸ್ ಅಂತ ಸ್ಟಡಿ ಮಾಡ್ತೇವೆ ಅದು ಎಲ್ಲವೂ ಸತ್ಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಅದು ಡಿಸ್ಕವರಿ. ಇನ್ನೊಂದು ಇನ್ವೆಸ್ಟ್ನೇ ಆದಾಗ ಅದು ಚೇಂಜಸ್ ಆಗ್ಬಹುದು. ಆದರೆ ಈ ಶಾಸ್ತ್ರ, ಭಗವದ್ಗೀತೆ ಇನ್ನು 1,00,000 ವರ್ಷ ಆದ್ಮೇಲೂ ಸಹಿತ ಹೀಗೆ ಇರುತ್ತೆ. ಸೊ ಭಗವದ್ಗೀತೆ ಹೀಗೆ ಇರುತ್ತೆ. ಅದರಿಂದ ಅವನು ಹೇಳ್ತಾನೆ ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಹರೇ ಕೃಷ್ಣ. ಛಾಯಾ ರಾಮ್ ಮಾತಾಜಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂತಿರುಗುವರು. ಭಗವಂತ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಯಾರು ಅವರಿಗೆ ಬೇಕು ಅಂದ್ರೂ ಅವರನ್ನ ಪಡೆಯಲಿಕ್ಕೆ ಆಗೋದಿಲ್ಲ. ಅಶ್ರದ್ಧದಾನ ಪುರುಷ, ಶ್ರದ್ಧೆ ಇಲ್ಲದವರು ನನ್ನನ್ನ ಪಡೆಯಲೇ ಆರರು. ಅವನು ಸೀದಾ ಹೇಳ್ಬಿಟ್ಟಿದ್ದಾನೆ. ಯಾರಾದ್ರೂ ಶ್ರದ್ಧೆ ಇಲ್ಲ ಅಂದ್ರೆ ಹೇಗೆ ಪಡೀತಾರೆ? ಅದರಿಂದ ಬಹಳ ಮುಖ್ಯವಾಗಿ ನಾವೇನ್ ಮಾಡ್ಬೇಕು? ಅವನ ಕುರಿತಾಗಿ ಭಕ್ತಿಯನ್ನ ಮಾಡಬೇಕು. ಆಗ ನಾವು ಅವನನ್ನ ಪಡೆಯಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಜಗತ್ತಿನ ಜನನ ಮರಣದ ಚಕ್ರಕ್ಕೆ ಹಿಂತಿರುಗ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಪ್ರಭುಪಾದರು ಒಂದು ಮಾತು ಹೇಳ್ತಾರೆ. ಏನಂದ್ರೆ ಶ್ರೀಮದ್ ಭಾಗವತಮಲ್ಲಿ ಹೇಳ್ತಾರೆ, ಯಥಾ ತರೋರ್ ಮೂಲ ನಿಷೇಚನೇನ ತೃಪ್ಯಂತೆ ತತ್ಸ್ಕಂಧ ಭುಜೋಪಶಾಖಾಃ ಪ್ರಾಣಾಪಹಾರಶ್ಚ ಯಥೇಂದ್ರಿಯಾಣಂ ತಥೈತ ಸರ್ವಾಹರಣಂ ಅಚ್ಯುತೇಜ್ಯ. ಅಂದ್ರೆ ನಾವು ಯಾವಾಗಲೂ ಏನ್ ಮಾಡಬೇಕು? ಮರದ ಬೇರಿಗೆ ನೀರನ್ನು ಹಾಕಿ ಆ ಮರವನ್ನ ನಾವು ದೊಡ್ಡದು ಮಾಡ್ತೇವೆ. ಅದರ ಕೊಂಬೆ, ಸಣ್ಣ ಶಾಖೆ ಎಲ್ಲದಕ್ಕೂ ಹೊಟ್ಟೆಗೆ ಆಹಾರ ಕೊಟ್ಟು ಮನುಷ್ಯನು ದೇಹದ ಎಲ್ಲ ಇಂದ್ರಿಯಗಳನ್ನ ತೃಪ್ತಿಪಡಿಸ್ತಾನೆ ಅಲ್ವಾ? ನಾವೇನು ಕಿವಿಗೆ ಇದಕ್ಕೆ ಆಹಾರ ಹಾಕೋದಿಲ್ಲ, ಹೊಟ್ಟೆಗೆ ಹಾಕ್ತೇವೆ ಆಹಾರವನ್ನ. ಅದರಿಂದ ಅಲ್ಲಿಂದ ಇಡೀ ದೇಹಕ್ಕೆ ಅದು ಬೇಕಾದಂತಹ ಪೌಷ್ಟಿಕತೆಯನ್ನ ಕೊಡುತ್ತೆ. ಅದರಿಂದ ಪರಮಪ್ರಭುವಿನ ದಿವ್ಯ ಸೇವೆಯಲ್ಲಿ ಯಾವ ಮನುಷ್ಯ ತೊಡಗಿರ್ತಾನೆ ಅವನು ಎಲ್ಲಾ ದೇವತೆಗಳನ್ನು ಹಾಗೂ ಎಲ್ಲಾ ಜೀವಿಗಳನ್ನ ತೃಪ್ತಿಪಡಿಸ್ತಾನೆ. ಇದು ಶ್ರೀಮದ್ ಭಾಗವತಂನ 4ನೇ ಸ್ಕಂದದ 31ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಶ್ರೀಮದ್ ಭಾಗವತಮಲ್ಲಿ ಯಥಾತರೋರ್ ಮೂಲ ನಿಷೇಚನೇನ. ಯಥಾತರೋರ್ ಅಂದ್ರೆ ಈಗ ಎಲ್ಲ ಬಳ್ಳಿ ಇರ್ಬೋದು, ಗಿಡ ಇರ್ಬೋದು, ಅದರ ಮೂಲಕ್ಕೆ ತೃಪ್ತಿಯಂತ ತಸ್ಕಂದ ಭುಜೋಪಶಾಖಾಹ. ಅದನ್ನ ಆ ಬೇರಿಗೆ ನೀರು ಹಾಕೋದ್ರಿಂದ ಎಲ್ಲಾ ಶಾಖೆಗಳು ಅದರ ಭುಜ ಅಂದ್ರೆ ಬ್ರಾಂಚಸ್ ಅವೆಲ್ಲ ತೃಪ್ತಿಯನ್ನ ಹೊಂದುತ್ತವೆ ಅನ್ನುವಂಥದ್ದು. ಪ್ರಾಣೋಪಹಾರಶ್ಚ ಯಥೇಂದ್ರಿಯಾಣ ಅಂದ್ರೆ ಹೇಗೆ ನಾವು ಹೊಟ್ಟೆಗೆ ಆಹಾರವನ್ನು ಹಾಕೋದ್ರಿಂದ ಇಂದ್ರಿಯಗಳೆಲ್ಲ ಅದರಿಂದ ಇದಾಗತ್ತೆ, ತೃಪ್ತಿ ಪಡತ್ತೆ. ತಥೈತ ಸರ್ವಾರಣಂ ಅಚ್ಯುತೇಜ್ಯ. ಅಚ್ಯುತ ಅವನಿಗೆ ನಾವು ಭಕ್ತಿಯನ್ನ ಮಾಡೋದ್ರಿಂದ ಎಲ್ಲರಿಗೂ ಆ ಭಕ್ತಿ ದೊರಕತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಅವ್ಯಕ್ತ ಸ್ವರೂಪ ಅಂದ್ರೆ ನಮಗೆ ನಮ್ಮ ಈ ಕಣ್ಣುಗಳಿಗೆ ಕಾಣಿಸುವಂತಹದ್ದಲ್ಲ, ಅಥವಾ ಯಾರಿಗೂ ಕಾಣಿಸುವಂತಹದ್ದಲ್ಲ. ಅದು ದೇವತೆಗಳಿಗೂ ಸಹಿತ ಅದು ಅವನ ಅವ್ಯಕ್ತ ಸ್ವರೂಪ ಕಾಣಿಸೋದಿಲ್ಲ. ಅವನು ಹೇಳ್ತಾನೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಯಾರು ಅವನ ಆ ರೂಪವನ್ನು ನೋಡಿರ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಯಾರಿಗೆ ದಿವ್ಯ ಚಕ್ಷು ಇದೆ ಅವರು ಅದನ್ನು ನೋಡಿರ್ತಾರೆ. ಆದರೆ ಅದು ಎಲ್ರಿಗೂ ಯಾವಾಗಲೂ ಕಾಣುವಂತಹ ಒಂದು ರೂಪ ಅಲ್ಲ ಅವನದ್ದು. ಅದರಿಂದ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿದ್ದೇನೆ. ಅದರಿಂದ
ನಾವು ಕೃಷ್ಣನನ್ನ ಎಲ್ಲ ಕಡೆ ಯಾಕೆ ನೋಡ್ಬೇಕು ಅಂದ್ರೆ ನಾವು ಕೃಷ್ಣನಲ್ಲಿ ಇದ್ದೇವೆ ಹೊರತು ಕೃಷ್ಣ ಅಂದ್ರೆ ನಮ್ಮಲ್ಲಿ ಇದ್ದಾನೆ ಅಂದ್ರೆ ನಮ್ಮ ಹೃದಯದಲ್ಲಿ ಇದ್ದಾನೆ ಅವನು. ಆದರೆ ನಮ್ಮಲ್ಲಿ ಕೃಷ್ಣ ಅನ್ನುವಂತಹದ್ದಲ್ಲ. ಆದರೆ ನಾವು ಹೇಗೆ, ಅವನು ಈ ಭೌತಿಕತೆಯ ಆಚೆ ಇರುವಂತಹವನು. ಅದರಿಂದ ನಾವು ಕೃಷ್ಣನಲ್ಲಿ ಇದ್ದೇವೆ. ಅವನ ವಿಸ್ತರಣೆ, ಅವನು ಎಲ್ಲವನ್ನ ಹಿಡಿದಿಟ್ಕೊಂಡಿಲ್ಲ ಅಂತಾರೆ ಇದು ಯಾವುದೂ ಇರಲಿಕ್ಕೆ ಸಾಧ್ಯವಿಲ್ಲ. ನ ಚ ಮತ್ಸಾನಿ ಭೂತಾನಿ ಪಶ್ಯಮೇ ಯೋಗಮೇಶ್ವರಂ ಭೂತಭ್ರನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಹೇ ಸರಳ ಮಾತಾಜಿ. ಆದರೂ ನಮಸ್ತೆ ಗುರುಜಿ. ಆದರೂ ಸೃಷ್ಟಿಯಾದವರಲ್ಲಿ ನನ್ನನ್ನು ಅತಿರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವವನಾದರೂ ನಾನು ಈ ವಿಶ್ವದ ಅಧಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಭಗವಂತ ಹೇಳ್ತಾ ಇದ್ದಾನೆ, ನಾನೇ ಸೃಷ್ಟಿಯ ಮೂಲ, ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ. ಯಾಕೆಂದ್ರೆ ಸೃಷ್ಟಿಯಾದದೆಲ್ಲ ಎಲ್ಲವೂ ನನ್ನನ್ನೇ ಆಧರಿಸಿದ್ದಲ್ಲ ಅಂತ ಹೇಳ್ತಾನೆ. ಯಾಕೆ ಅವನು ಆತರ ಹೇಳ್ತಾನೆ? ಎಲ್ಲ ಸೃಷ್ಟಿಗೆ ಸರ್ವ ಕಾರಣ ಅವನು, ಹೌದು. ಆದರೆ ಈ ಭೌತಿಕ ಪ್ರಕೃತಿ ಅನ್ನುವಂತಹದ್ದು ಇದೆಯಲ್ಲ, ಭೌತಿಕ ಪ್ರಕೃತಿಗೆ ಅದರದೇ ಆದ ಗುಣಗಳಿವೆ ಮತ್ತು ಅದರೇ ಆದ ಗುಣಗಳ ಮುಖಾಂತರ ಅದು ಮಾರ್ಪಾಡಾಗ್ತಾ ಇರುತ್ತೆ. ನಿನ್ನಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಯಾಕೆಂದ್ರೆ ಈ ಭೌತಿಕ ಅಸ್ತಿತ್ವದಲ್ಲಿ ಚೇಂಜಸ್ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಹೇಗೆ ನಾವು ಆ ಒಂದು ಚಿಕ್ಕ ಉದಾಹರಣೆಯನ್ನು ತೆಗೆದುಕೊಂಡ್ವಿ, ಯಾವುದು ಕಂಬಳಿ ಹುಳು, ಹೇಗೆ ಅದು ನಾನು ಚಿಟ್ಟೆ ಆಗಬೇಕು ಅಂತ ಚಿಟ್ಟೆ ಆಗತ್ತೆ. ಅದೇ ರೀತಿ ಚೇಂಜಸ್ ಆಗ್ತಾ ಇರುತ್ತೆ ಈ ಭೌತಿಕ ಪ್ರಪಂಚದಲ್ಲಿ. ನಾವು ಸಹಿತ, ಜೀವಿಗಳು ಸಹಿತ ಬೇರೆ ಬೇರೆ ಅಂದ್ರೆ ಶರೀರವನ್ನ ಪಡ್ಕೊಂಡು ಹೋಗ್ತೇವೆ. ನಾವು ಆಲೋಚನೆ ಮಾಡ್ತೇವೆ, ನನ್ಗೆ ಏನ್ ಬೇಕು ಅಂತ ತುಂಬಾ ಆಲೋಚನೆ ಮಾಡ್ತಾ ಸಾಯುವಾಗ ಅದೇ ಆಲೋಚನೆಯಲ್ಲಿ ಇನ್ನೊಂದು ಶರೀರ ನಮಗೆ ಸಿಗತ್ತೆ. ಈ ಭೌತಿಕ ಪ್ರಪಂಚದಲ್ಲಿ ಈ ರೀತಿಯ ಬದಲಾವಣೆಗಳು ಆಗ್ತಾ ಇರುತ್ತೆ ಅದರ ಗುಣಗಳಿಗೆ ಅನುಸಾರವಾಗಿ. ಅದನ್ನ ಅವನು ಹೇಳ್ತಾನೆ, ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ ಅನ್ನುವಂತ ಮಾತಾಡ. ಆದ್ರೆ ಎಲ್ಲದಕ್ಕೂ ಮೂಲ ಆಧಾರ ಅವನೇ. ಇಲ್ಲಿ ಹೇಳ್ತಾನೆ, ನನ್ನ ಯೋಗ ಸಮೃದ್ಧಿಯನ್ನ ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೇನಾದರೂ ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಒಂದಿದರ ಭಾಗವಲ್ಲ. ಕಂಪ್ನಿಯ ಮ್ಯಾನೇಜ್ಮೆಂಟ್ ತರ ಇಡೀ ಕಂಪ್ನಿಯಲ್ಲಿ ಆಗುಹೋಗಳ ಬಗ್ಗೆ ಎಲ್ಲರಿಗೂ ಕಾರಣ ಅವ್ರಿಗೆ ಗೊತ್ತಿರತ್ತೆ. ಆದರೆ ಕೆಲವೊಂದು ಆಗುಹೋಗಳಿಗೆ ಅವರು ಕಾರಣ ಡೈರೆಕ್ಟ್ ಆಗಿರುವುದಿಲ್ಲ, ನಾವು ಎಡವಟ್ಟು ಮಾಡ್ಕೊಳ್ತೇವೆ. ಅದೇ ರೀತಿಯಾಗಿ ಆದರೆ ಅವರು ಆ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮಗೆ ಎಂಪ್ಲಾಯಿಗಳಿಗೆ ಅಪ್ಲೈ ಆಗತ್ತೆ, ಆದರೆ ಅವರಿಗೆ ಅಪ್ಲೈ ಆಗೋದಿಲ್ಲ ಅಲ್ವಾ. ನಾವು ಬೆಳಗ್ಗೆ ಕರೆಕ್ಟಾಗಿ 9:00 ಹೋಗಿ ಲಾಗಿನ್ ಮಾಡಬೇಕು, ಇಂತಿಷ್ಟು ಅವರ್ಸ್ ಲಾಗಿನ್ ಅಂತ ತೋರಿಸ್ಬೇಕು, ಇಂತಿಷ್ಟು ಕೆಲಸ ಟಾಸ್ಕನ್ನು ಅಸೈನ್ ಮಾಡಿರೋ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ಅವರಿಗೆ ಆ ಥರದ್ದೆಲ್ಲ ಇರುವುದಿಲ್ಲ, ಆದರೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಗಳು ಇರ್ಬೋದು. ಆದರೆ ಹಾಗೆ ಭಗವಂತನಿಗೂ ಸಹಿತ ಅವನ ಸೃಷ್ಟಿ ನಿಯಾಮಕನಾಗಿ ಅವನಿಗೆ ಹಲವಾರು ಜವಾಬ್ದಾರಿಗಳಿದ್ದಾವೆ. ಅವನು ಅದನ್ನು ನಿರ್ವಹಿಸ್ತಾ ಇದ್ದಾನೆ ಚಾಚು ತಪ್ಪದೆ ಎಲ್ಲ ನಡೀತಾ ಇದೆ ಈ ಪ್ರಪಂಚದಲ್ಲಿ. ಆದರೆ ನಾವು ಹಾಗಲ್ಲ, ನಾವು ಚಾಚು ತಪ್ಪದೆ ಭಗವಂತನ ಭಕ್ತಿಯನ್ನ ಮಾಡುವುದಿಲ್ಲ. ಅದರಿಂದ ಯಾಕೆಂದ್ರೆ ನಾನೇ ಸೃಷ್ಟಿಯ ಮೂಲ. ಅದರಿಂದ ಅವನು ಎಲ್ಲ ಕಡೆ ಇರೋನಾದ್ರೂ ನಾನು ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ. ಅವನು ಎಲ್ಲ ಕಡೆ ಇದ್ದಾನೆ, ಆದರೆ ಇದರ ಭಾಗವಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಕೊಳ್ಬಹುದು. ತಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸಾನಿತ್ಯುಪಧಾರಯ. ಹರೇ ಕೃಷ್ಣ. ಯಾರು ಓದ್ತೀರಾ? ಜಯ ಸಾಯಿ ಮಾತಾಜಿ. ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಭಗವಂತ ಹೇಳ್ತಾನೆ, ಎಲ್ಲ ಸೃಷ್ಟಿಯಾದದ್ದೆಲ್ಲ ನನ್ನಲ್ಲಿ ನೆಲೆಸಿರುತ್ತೆ. ಹೇಗೆ ಅಂದ್ರೆ ಗಾಳಿಯ ಉದಾಹರಣೆಯನ್ನು ಕೊಡ್ತಾನೆ, ಹೇಗೆ ಗಾಳಿ ಆಕಾಶದಲ್ಲಿ ನೆಲೆಸಿರುತ್ತೆ. ಸೊ ಅದಕ್ಕೆ ತೈತ್ತರೀಯ ಉಪನಿಷತ್ನಲ್ಲಿ, ಬೃಹದಾರಣ್ಯಕ ಉಪನಿಷತ್ತು, ಇದರಲ್ಲಿ ಯಥಾ ಬೀಟ ವಾತಪಾವತೆ ಅಂದ್ರೆ ಪರಮಪ್ರಭುವಿಗೆ ಹೆದರಿಯೇ ಈ ಗಾಳಿ ಬೀಸತ್ತೆ. ಅಂದ್ರೆ ಎಲ್ಲದರ ನಿಯಾಮಕ ಅವನು. ಸೂರ್ಯ ಚಂದ್ರರು ಸಹಿತ ಅವನ ಅಪ್ಪಣೆಯಂತೆ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಆದ್ರಿಂದ ಭೂಮಿಯು ಸಹಿತ ಅವನ ಅಪ್ಪಣೆಯಂತೆ ನಡೀತಾ ಇದೆ. ಅದು ತಿರುಗ್ತಾ ಇದೆ ಅಲ್ವಾ, ಭೂಮಿ ತಿರುಗ್ತಾ ಇದೆ ಅಂತ ಹೇಳ್ತಾರೆ ಸೂರ್ಯನ ಸುತ್ತ. ಹಾಗೆ ಸೌರಮಂಡಲ ಅನ್ನುವಂಥದ್ದಿದೆ. ಎಲ್ಲಾ ಗ್ರಹಗಳು ಸಹಿತ, ಹಾಗೆ ಎಲ್ಲ ದೇವತೆಗಳು ಸಹಿತ ಅವನ ಅಪ್ಪಣೆಯಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.
ಅದರಿಂದ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೀಗೆ ಪ್ರಭುಪಾದ ನಮಗೆ ಉದಾಹರಣೆ ಕೊಡ್ತಾರೆ. ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತೆ ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿದ್ಯಾವ ಪೃಥಿವ್ಯೌ ವಿಧೃತೌ ತಿಷ್ಠತ. ಅಂದ್ರೆ ಭಗವಂತನ ಪರಮ ಪ್ರಭುವಿನ ಆದೇಶದಿಂದ ದೇವೋತ್ತಮ ಪರಮ ಪುರುಷನ ಮೇಲ್ವಿಚಾರಣೆಯಲ್ಲಿ ಸೂರ್ಯ ಚಂದ್ರ ಮತ್ತಿತರ ಬೃಹತ್ ಗ್ರಹಗಳು ಸಹಿತ ಚಲಿಸ್ತಾ ಇವೆ. ಮತ್ತೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಏ ಚಕ್ಷುರ್ ಏಷ ಸವಿತಾ ಸಕಲ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿ ರಶೇಷ ತೇಜಾಹ ಯಸ್ಯಾಜ್ಞೆಯ ಭ್ರಮತಿ ಸಂಭ್ರಮ ಸಂಭೃತ ಕಾಲಚಕ್ರೋ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಹೇಳ್ತಾನೆ, ಯಾರು ಗೋವಿಂದ ಕೃಷ್ಣ ಅಂದ್ರೆ ಸೂರ್ಯನ ಚಲನೆಯ ವರ್ಣನೆಯ ಬಗ್ಗೆ ಹೇಳ್ತಾನೆ. ಸೂರ್ಯ ಪರಮ ಪ್ರಭುವಿನ ಕಣ್ಣು ಅಂದ್ರೆ ಸೂರ್ಯ ಚಂದ್ರರನ್ನ ಭಗವಂತನ ಕಣ್ಣುಗಳು ಅಂತ ಹೇಳ್ತಾರೆ. ಶಾಖ ಮತ್ತು ಬೆಳಕುಗಳನ್ನ ಪ್ರಸರಿಸಿರುವ ಅಗಾಧ ಶಕ್ತಿ ಸೂರ್ಯಚಂದ್ರರಿಗಿದೆ. ಆದರೂ ಅದು ಗೋವಿಂದನ ಅಂತಹ ಸೂರ್ಯಚಂದ್ರರು ಸಹಿತ ಗೋವಿಂದನ ಅನುಜ್ಞೆ ಮತ್ತು ಪರಮ ಇಚ್ಛೆಯ ಪ್ರಕಾರ ತನ್ನ ನಿಗದಿತ ಪಥದಲ್ಲಿ ಚಲಿಸುತ್ತದೆ. ಸೂರ್ಯ ಸರಿಯಾದ ಸಮಯದಲ್ಲಿ ಅವನಿಗೆ ಕರ್ತವ್ಯ ನಿರ್ವಹಿಸಲಾಗಿದೆ, ಆ ಕರ್ತವ್ಯವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದಾನೆ. ನಾವು ಜೀವಿಗಳು ಹಾಗಲ್ಲ ಭೌತಿಕ ಪ್ರಪಂಚದಲ್ಲಿ. ಆದರೆ ನಮಗೆ ಬೆರಗನುಂಟು ಮಾಡುವ ಮತ್ತು ಮಹತ್ತದಾದುದೆಂದು ತೋರುವ ಈ ಐಹಿಕ ಅಭಿವ್ಯಕ್ತಿಯು ದೇವೋತ್ತಮ ಪರಮ ಪುರುಷನ ಸಂಪೂರ್ಣ ಹಿಡಿತದಲ್ಲಿದೆ. ಈ ಐಹಿಕ ಅಭಿವ್ಯಕ್ತಿ ಭಗವಂತನ ಹಿಡಿತದಲ್ಲಿದೆ ಎಂಬುದಕ್ಕೆ ಇದನ್ನು ನಾವು ನೋಡಬಹುದು. ವೈದಿಕ ಸಾಹಿತ್ಯದಲ್ಲಿ ಅದರ ಉದಾಹರಣೆಯನ್ನು ನಾವು ನೋಡಬಹುದು ಅಂತ ನಮಗೆ ಇಲ್ಲಿ ಪ್ರಭುಪಾದರು ಈ ಶ್ಲೋಕ ಬ್ರಹ್ಮ ಸಂಹಿತೆಯ 5.52 5ನೇ ಅಧ್ಯಾಯದ 52ನೇ ಶ್ಲೋಕವನ್ನ ಇದರಾಗಿ ಅಂದ್ರೆ ಅಲ್ಲಿ ಏನು ಹೇಳಿದ್ದಾರೆ ಮತ್ತು ಈ ತೈತರೆಯ ಉಪನಿಷತ್ನಲ್ಲಿ ಏನು ಹೇಳಿದ್ದಾರೆ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏನು ಹೇಳಿದ್ದಾರೆ, ಅದರ ಉದಾಹರಣೆ ಎಲ್ಲವೂ ಭಗವಂತನ ಆಜ್ಞೆಯ ಪ್ರಕಾರ ನಡೆಯುತ್ತೆ ಅನ್ನುವಂಥದ್ದನ್ನು ಅವನು ಇಲ್ಲಿ ಹೇಳ್ತಾನೆ. ಗಾಳಿ ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರೋದು ಹಾಗೆ ಸೃಷ್ಟಿಯಾದದೆಲ್ಲವೂ ನನ್ನಲ್ಲಿ ನೆಲೆಸಿದೆ ಅನ್ನೋ ಮಾತನ್ನ ಹೇಳ್ತಾನೆ. ಕೃಷ್ಣ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್. ಹರೇ ಕೃಷ್ಣ. ವೀಣಾಶ್ರೀ ಮಾತಾಜಿ, ನೆಕ್ಸ್ಟ್ ಸಂಜನಾ ಮಾತಾಜಿ, ಆಮೇಲೆ ಐಶ್ವರ್ಯ ಮಾತಾಜಿ. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಹರೇ ಕೃಷ್ಣ ಪ್ರಭು. ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಎಲ್ಲವೂ ಅವನ ಸಂಕಲ್ಪದಿಂದ ಆಗತ್ತೆ. ಅದರಿಂದ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕು. ಯಾಕೆಂದ್ರೆ ಅವನ ಸಂಕಲ್ಪವಿಲ್ಲದೆ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ. ಅವಶಂ ಅನ್ನುವಂಥದ್ದನ್ನು ಹೇಳ್ತಾನೆ ಇಲ್ಲಿ. ಜೀವಿಯು ಈ ಪ್ರಕ್ರಿಯೆಯಲ್ಲಿ ಏನನ್ನೂ ಮಾಡುವುದಿಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅದರಿಂದ ಏನಾದರೂ ನಾವು ಸ್ವಂತದ್ದಾಗಿ ಏನಾದರೂ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಅಲ್ಲ. ಯಾಕೆಂದ್ರೆ ಅದು ಯಾಕೆ ನಾವು ಒಂದೊಂದು ರೀತಿಯಲ್ಲಿ ಬಿಹೇವ್ ಮಾಡ್ತೇವೆ ಅನ್ನೋದನ್ನು ನಾವು ಪ್ರಕೃತಿಯ ಗುಣಗಳ ಬಗ್ಗೆ ತಿಳ್ಕೊಂಡಾಗ ಅರ್ಥ ಆಗತ್ತೆ. ನಚ ಮಾಂತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನಂ ಅಸಕ್ತಂ ತೇಷು ಕರ್ಮಸು. ಸಂಜನಾ ಮಾತಾಜಿ. ಐಶ್ವರ್ಯ ಮಾತಾಜಿ. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ನಿರ್ಲಿಪ್ತ ಅಂದ್ರೆ ನಿರ್ಲಿಪ್ತತೆ ಅಂದ್ರೆ ನಾವು ತಾಗಿಸ್ಕೊಳ್ಳದೆ ಇರೋದು, ಏನು ಅಂಟಿಸ್ಕೊಳ್ಳೋದೇ ಇಲ್ಲ ಅಲ್ಲ. ಸೊ ಹಾಗೆ ಭಗವಂತ ತಾಗಿಸ್ಕೊಳ್ಳೋದಿಲ್ಲ. ಭೌತಿಕ ಪ್ರಪಂಚದ ಈ ಏನು ಆಗು ಹೋಗುಗಳಿದೆ ಅದು ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ. ಅವನು ಹೇಳ್ತಾನೆ ಅದಕ್ಕೆ ನಾನು ನಿರ್ಲಿಪ್ತನಾಗಿರ್ತಾನೆ. ಅಂದ್ರೆ ಆತ್ಮ ರಾಮಸ್ಯ ತಸ್ಯಾಪಿ ಪ್ರಕೃತಿಯಾನ ಸಮಾಗಮಃ. ಬ್ರಹ್ಮ ಸಂಹಿತೆ ಹೇಳ್ತಾರೆ, ಈತನು ತನ್ನ ಶಾಶ್ವತವಾದ ಆನಂದಮಯವಾದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಗವಂತ ಇರ್ತಾನೆ. ಆದರೆ ಇಲ್ಲಿ ಉದಾಸೀನವ ತಟಸ್ಥ ಅಂದ್ರೆ ಉದಾಸೀನ, ಅದ್ರ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಈಗ ನೀವು ನೋಡ್ಬೋದು ಯಾಕೆ ನಮ್ಗೆ ಎಷ್ಟು ಕಷ್ಟ ಬಂದ್ರು ಭಗವಂತ ಯಾಕೆ ನಮ್ಗೆ ಆ ರೀತಿ ಕಷ್ಟ ಕೊಡ್ತಾನೆ ಅಂತ. ಯಾಕೆಂದ್ರೆ ಎಲ್ಲವೂ ನನ್ನನ್ನು ಆಧರಿಸಿದಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅದರಿಂದ ವೇದಾಂತ ಸೂತ್ರದಲ್ಲಿ ಸಹಿತ
ಏನ್ ಹೇಳ್ತಾರೆ? ವೈಷಮ್ಯ ನಿರ್ಗುಣ್ಯೇನ ಅಂದ್ರೆ ಆತನು ಐಹಿಕ ಜಗತ್ತಿನ ದ್ವಂದ್ವಗಳಲ್ಲಿ ಭಗವಂತ ಸಿಕ್ಕಿಕೊಳ್ಳುವುದಿಲ್ಲ ಅನ್ನೋದನ್ನ ಇಲ್ಲಿ ನಮಗೆ ಶ್ರೀಲಾ ಪ್ರಭುಪಾದರು ಹೇಳ್ತಾರೆ. ಅವನು ಎಲ್ಲ ಅಂದ್ರೆ ಸೃಷ್ಟಿ ಮತ್ತು ನಾಶಗಳ ವಿಷಯದಲ್ಲಿ ಅವನು ಐಹಿಕ ಜಗತ್ತಿನ ಸೃಷ್ಟಿ ಮತ್ತೆ ನಾಶಗಳ ವಿಷಯದಲ್ಲಿ ಅವನು ನಿರ್ಲಿಪ್ತನಾಗಿರ್ತಾನೆ ಅನ್ನುವಂಥದ್ದನ್ನು ಅವನಿಲ್ಲಿ ಹೇಳ್ತಾ ಇದ್ದಾನೆ ನಮ್ಗೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಸಂಜನಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಿಂದ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಈ ಅಭಿವ್ಯಕ್ತಿ, ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಸೃಷ್ಟಿ ಆಗ್ತದೆ, ನಾಶ ಆಗ್ತದೆ. ಅದು ಹೇಗೆ ಅಂದ್ರೆ ನಿಯಮಕ್ಕೆ ಅನುಗುಣವಾಗಿ. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದು ಅವನೇ ವಿಧಿಸಿರುವಂಥದ್ದು ಅಭಿವ್ಯಕ್ತಿ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಎಲ್ಲಾ ಚರಾಚರ ವಸ್ತುಗಳು ನನ್ನ ಅಪ್ಪಣೆ, ಅವನು ಕೊಟ್ಬಿಟ್ಟಿದ್ದಾನೆ. ಈಗ ಒಂದ್ಸಲ ಈಗ ಹೀಗೆ ಜಡ್ಜು ಆರ್ಡರ್ ಕೊಟ್ಟ ಮೇಲೆ ಅದು ಒಂದು ಕಾನೂನಾಗತ್ತೆ ಅಲ್ವಾ? ಪಾರ್ಲಿಮೆಂಟಲ್ಲಿ ಈ ಇವರೆಲ್ಲ ಒಂದು ಕಾನೂನು ಮಾಡ್ತಾರೆ ಅಂತ. ಒಂದ್ಸಲ ಕಾನೂನು ಅಂತ ಇಂಪ್ಲಿಮೆಂಟ್ ಆದ್ಮೇಲೆ ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಮತ್ತೆ ವಾಪಸ್ ಆ ಕಾನೂನು ಚೇಂಜ್ ಆಗಬೇಕು ಅಂದ್ರೆ ಆ ರೀತಿಯಾಗಿ ಅವನು ಅಪ್ಪಣೆಯನ್ನ ಕೊಟ್ಬಿಟ್ಟಿದ್ದಾನೆ. ಭೌತಿಕ ಪ್ರಪಂಚ ಹೀಗಿರ್ಬೇಕು ಅನ್ನುವಂಥದ್ದನ್ನ. ಆ ರೀತಿಯಾದ ಪ್ರಪಂಚ ಹಾಗೆಯೇ ಇರುತ್ತೆ. ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡ್ತದೆ. ಅದು ಭಗವಂತನ ಅಪ್ಪಣೆಯಂತೆ ಆಗಿದೆ. ಈ ನಾವೆಲ್ಲ ಅವನ ಅಪ್ಪಣೆಯಂತೆ ಇಲ್ಲಿ ಇದ್ದೀವಿ. ಅದರಿಂದ ನಾವು ಇದನ್ನ ಅವನೇನು ಹೇಳಿದ್ದಾನೋ ಅದನ್ನ ಕೇಳ್ಕೊಂಡು ತಲೆ ಬಾಕೊಂಡು ಅವನಿಗೆ ಶರಣಾಗತಿಯನ್ನ ಮಾಡಿ ನಾವು ಜೀವನವನ್ನು ಸಾಗಿಸ್ಬೇಕು. ಅದು ಜೀವಿಯ ನಿಜವಾದ ಲಕ್ಷಣ. ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ, ಮತ್ತೆ ಮತ್ತೆ ನಾಶವಾಗ್ತದೆ ಈ ಐಹಿಕ ಪ್ರಪಂಚ ಅನ್ನುವಂಥದ್ದು. ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಮಾತಾಜಿ, ದಯವಿಟ್ಟು ಅಟೆಂಡೆನ್ಸ್ ಲಿಂಕ್ ಅನ್ನ ಹಾಕೊಳ್ಳಿ. ಅವಜಾನಂತಿ ಮಾಮೂಢಾಂ ಮಾನುಷೀಂ ತನುಮಾಶ್ರಿತಾಂ ಪರಂ ಜಾನಮಜಾನಂತೋ ಮಮ ಭೂತ ಮಹೇಶ್ವರ. ಜಯ ಸಾಯಿ ಮಾತಾಜಿ. ನಾನು ಮನುಷ್ಯ ರೂಪದಲ್ಲಿ ಹಿಡಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ, ಈ ಶ್ಲೋಕದಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕೃಷ್ಣ ಮನುಷ್ಯ ರೂಪದಲ್ಲಿ ತನ್ನ ಮೂಲ ರೂಪದಲ್ಲಿ ಅವನು ಇಲ್ಲಿ ಬಂದಿದ್ದಾನೆ. ಈ ಭೌತಿಕ ಪ್ರಪಂಚದಲ್ಲಿ ಅವನು ಬಂದಿದ್ದಾನೆ. ಆದ್ರೆ ಅವನನ್ನ ಕೃಷ್ಣನನ್ನಾಗಿ ಯಾರು ನೋಡ್ತಾ ಇರ್ಲಿಲ್ಲ, ಕೆಲವರನ್ನ ಬಿಟ್ಟು. ಯಾರು ಅಂದ್ರೆ ಅವನು ಭಗವಂತ ಅಂತ ಗೊತ್ತಿರ್ಲಿಲ್ಲ, ಅವನೇ ಭಗವಂತ ಅನ್ನೋದು ಕೆಲವರು ಭಗವಂತನ ಬಗ್ಗೆ ಕೇಳಿ ತಿಳ್ಕೊಂಡಿರ್ತಾರೆ ಶಾಸ್ತ್ರದಲ್ಲಿ. ಅರ್ಜುನನಿಗೂ ಸಹಿತ ಗೊತ್ತಿರೋದಿಲ್ಲ. ಆ ಕೃಷ್ಣ ತನ್ನ ಗೆಳೆಯ ಅಂತ ತಿಳ್ಕೊಂಡಿರ್ತಾನೆ. ಅವನು ಭಗವಂತ ಅನ್ನೋದು ಈ ವಿಶ್ವರೂಪದಿಂದ ಆದ್ಮೇಲೆ ಅವನಿಗೆ ಗೊತ್ತಾಗತ್ತೆ, ನೀನಾ ಅಂತ ಅವನು ಕೇಳ್ತಾನೆ. ಅದರಿಂದ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ಕೆಲವರು ಅಪಹಾಸ್ಯ ಮಾಡ್ತಾನೆ. ಅವನ ಇನ್ಫ್ಯಾಕ್ಟ್ ಕೃಷ್ಣ ಸಂಧಾನ ಮಾಡ್ಲಿಕ್ಕೆ ಹೋದಾಗ ಅಲ್ಲಿಯೂ ಸಹಿತ ತನ್ನ ಚತುರ್ಭುಜ ಅಂದ್ರೆ ರೂಪವನ್ನ ತೋರಿಸಿದ್ದಾನಂತೆ. ಆದ್ರೆ ಅವರಿಗೆ ಅರ್ಥನೇ ಆಗ್ಲಿಲ್ಲ ಅವನು ಯಾರನ್ನುವಂಥದ್ದು. ಮೂಢರಾಗಿರ್ತಾರೆ ಅಂದ್ರೆ, ಮೂಢರು ದುರ್ಯೋಧನ, ಕೌರವರು. ಅವ್ರಿಗೇನು ಅರ್ಥನೇ ಆಗಿಲ್ಲ, ಅವನು ಯಾರು ಅನ್ನುವಂಥದ್ದೇ ಗೊತ್ತಿಲ್ಲ ಅವರಿಗೆ. ಆದ್ರಿಂದಲೇ ದುರ್ಯೋಧನ ಅಲ್ಲಿ ಕೃಷ್ಣನ ಹತ್ರ ಸಹಾಯ ಕೇಳಲಿಕ್ಕೆ ಇವರು ಅರ್ಜುನ ಮತ್ತೆ ದುರ್ಯೋಧನ ಇಬ್ರು ಹೋದಾಗ ಅವನು ಕೂತ್ಕೊಂಡು ಸಿಂಹಾಸನ ಮೇಲೆ ಕೂತ್ಕೊಂಡಿಲ್ಲ. ಅವನು ಕೃಷ್ಣನ ಅಕ್ಷೋಹಿಣಿ ಸೈನ್ಯ 8 ಅಕ್ಷೋಹಿಣಿ ಸೈನ್ಯ ನನಗೆ ಸಿಗುತ್ತೆ. ಸಾಕು, ನಾರಾಯಣಿ ಸೈನ್ಯ ನನಗೆ ಸಿಗತ್ತೆ ಅಂತ ಅವನು ಬಹಳ ಖುಷಿ ಪಡ್ತಾನೆ. ಆದ್ರೆ ಅರ್ಜುನ ನೀನಿದ್ರು ಸಾಕು ನಮ್ಮ ಕಡೆಗೆ ಅಂತ ಹೇಳ್ತಾನೆ. ಸೊ ಅರ್ಥ ಆಗೋದಿಲ್ಲ ಜನರಿಗೆ, ಅರ್ಥ ಆಗುವುದಿಲ್ಲ ಕೃಷ್ಣ ಅವನು ಭಗವಂತ ಹೀಗೆ ಪೂರ್ತಿಯ ಇಡೀ ಸೃಷ್ಟಿಯ ನಿಯಾಮಕ ಅನ್ನುವಂತಹದ್ದು ಅವರು ಅಪಹಾಸ್ಯ ಮಾಡ್ತಾರೆ ಕೃಷ್ಣನನ್ನ ಕುರಿತು. ಅವನನ್ನು ಹೇಳ್ತಾರೆ ಕೆಲವರು, ಅವನು ಏನೋ ಅಂದ್ರೆ ಮಾಟಗಾರ ಮಂತ್ರ ಅಂದ್ರೆ ಆ ರೀತಿಯಾಗಿ ಮಾಡ್ತಾನೆ. ಸೊ ಹಲವಾರು ರೀತಿಯಲ್ಲಿ ಅವನನ್ನ
ನಿಂದಿಸ್ತಾರೆ. ಕಂಸನೂ ಇರ್ಬೋದು. ಮೋಘಾಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹರೇ ಕೃಷ್ಣ. ಸರಳ ಮಾತಾಜಿ. ಹೀಗೆ ದಿಗ್ಭ್ರಮೆಯಾದವನು ಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿಕ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ನಾವು ಮಾಯೆಯ ಇದರಲ್ಲಿದ್ದಾಗ, ಮಾಯೆಯ ಪ್ರಭಾವದಲ್ಲಿ ನಾವಿದ್ದಾಗ ನಮಗೆ ಯಾವ ಜ್ಞಾನನೂ ಕೆಲಸ ಮಾಡೋದಿಲ್ಲ. ಈ ಕೆಲವರಿಗೆಲ್ಲ ಗೊತ್ತಿರತ್ತೆ, ಹೀಗೆ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ನಾವು ಕೇಳಿಸ್ಕೊಳ್ಳೋದಿಲ್ಲ, ಅವರು ಫಾಲೋ ಮಾಡೋದಿಲ್ಲ ಕೆಲವೊಂದನ್ನು. ಆದರೆ ಅನುಕೂಲ ಸಿಂಧು ಅಂತ ಹೇಳ್ತಾರೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ನಮಗೆ ಮಾಡಿದ್ರೆ ಬಿಟ್ಟರೆ ಬಿಟ್ವಿ ಅಂತ. ಸೊ ಆ ರೀತಿಯಾಗಿ ಇರ್ತೇವೆ. ಮಾಯೆಯ ಪ್ರಭಾವ ನಮಗೆ ಅಂತಹ. ಅದರಿಂದ ಈ ರಾಕ್ಷಸಿ ಸ್ವಭಾವದವರು ನಾಸ್ತಿಕ ಅಭಿಪ್ರಾಯಗಳನ್ನು ಅವರು ಆಕರ್ಷಣೆಗೆ ಹೋಗ್ತಾರೆ. ಅದರಿಂದ ಆ ಸಮಯದಲ್ಲಿ ಎಂತಹ ಜ್ಞಾನ ಇರ್ಬೋದು, ಅದು ಮುಕ್ತಿಯ ಭರವಸೆ ಇರ್ಬೋದು. ಅವನು ಹೇಳ್ತಾನೆ, ಇಲ್ಲಿ ಯಾವುದೂ ಸಹಿತ ಇಲ್ಲಿ ಕೆಲಸ ಮಾಡೋದಿಲ್ಲ, ಎಲ್ಲ ಸೋತು ಹೋಗುತ್ತೆ. ಮಾಯೆಯೇ ಮಾಯವಾದಿಗಳು ಅಂತ ಕರೆಸ್ಕೊಳ್ತಾರೆ ಅವರು. ಅಂದರೆ ಮಾಯೆಯೇ ಸರಿ, ಕಾಮ್ಯ ಕರ್ಮವೇ ಅಥವಾ ಕಾಮವೇ ಈ ಜೀವನದ ಆಧಾರ ಅಂತ ಅವರು ನಂಬ್ತಾರೆ. ಆದರೆ ಹಾಗಲ್ಲ. ಯಾರು ಭಗವಂತನಲ್ಲಿ ಶರಣಾಗತರಾಗ್ತಾರೆ ಅಂಥವ್ರ ಬಗ್ಗೆ ಅವನು ಹೇಳ್ತಾನೆ, ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಛಾಯಾರಾಮ್ ಮಾತಾಜಿ. ಹರೇ ಕೃಷ್ಣ. ಪ್ರಾರ್ಥನೆ. ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಮಹಾತ್ಮನಸ್ತು ಮಾಂ ಪಾರ್ಥ. ನಿಮಗೆಲ್ಲ ಯಾವ ಮಹಾತ್ಮನ ಬಗ್ಗೆ ಗೊತ್ತಿದೆ? ಅದು ಯುವಕರಲ್ಲಿ ಕೇಳಬೇಕು. ನಿಮಗೆ ಯಾರು ಮಹಾತ್ಮ ಅಂದ್ರೆ ಯಾರು ನೆನಪಿಗೆ ಬರೋದು? ವಿವೇಕಾನಂದರು ಕೂಡ ಒಬ್ರು ಮಹಾತ್ಮ ವ್ಯಕ್ತಿಯಾಗಿದ್ದಾರೆ. ಗಾಂಧೀಜಿಯವರು. ಗಾಂಧೀಜಿಯವರು ಮಹಾತ್ಮ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರದಲ್ಲಿ ಮಹಾತ್ಮ ಅನ್ನುವವರೇ ಬೇರೆ. ನಿಜವಾದ ಮಹಾ ಆತ್ಮರು ಯಾರು? ಜ್ಞಾನಿಗಳು. ಯಾರು ಭ್ರಾಂತಿಗೆ ಸಿಲುಕದ ಮಹಾತ್ಮರು, ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುವಂಥವರು, ಅಂಥವರು ಮಹಾತ್ಮರು. ಈ ಮಹಾತ್ಮ ಅನ್ನುವಂಥದ್ದನ್ನು ಎಲ್ಲೆಲ್ಲೋ ಹೇಗೇಗೋ ಉಪಯೋಗಿಸ್ಕೊಂಡ್ಬಿಡ್ತಾರೆ ಜನ. ಮಹಾತ್ಮ ಅಂದ್ರೆ ಮಹಾ ಆತ್ಮ. ಆತ್ಮ ಅಂದರೆ ಜ್ಞಾನ, ಶುದ್ಧ ಭಕ್ತಿಯನ್ನು ಮಾಡುವಂತಹ ಆತ್ಮ. ಶುದ್ಧ ಭಕ್ತಿ ಮಾಡುವವರು ಹೆಂಗಿರ್ತಾರೆ ಅದು ನಾವು ಮುಂದೆ ತಿಳ್ಕೊಳ್ಳೋಣ. ಆದರೆ ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಅವರು ಇರ್ತಾರೆ. ಅವ್ರಿಗೆ ಯಾರ ರಕ್ಷಣೆ ಬೇಡ. ಅವರು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೆ, ಹರಿನಾಮಸ್ಮರಣೆ, ಹರಿಕೀರ್ತನೆಯನ್ನು ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಗೊತ್ತಿದೆ, ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಭಗವಂತ ನಾನು ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ನಾನು ಮೂಲನು ಅವ್ಯಯನೂ ಆದವನು ಅಂತ. ಅಂತಹ ಒಂದು ಸಾಕ್ಷಾತ್ಕಾರ ಅವರಿಗೆ ಆಗಿರುತ್ತೆ. ಅಂತಹ ಜ್ಞಾನ ಅವರ ಹತ್ರ ಇದೆ. ಅದನ್ನು ಅವರು ತಿಳ್ಕೊಂಡಿರ್ತಾರೆ. ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ಇರ್ತಾರೆ. ಈ ಮಾಧವೇಂದ್ರ ಪುರಿ ಅನ್ನುವಂಥವರು ಈ ಒಂದು ಬ್ರಹ್ಮ ಪರಂಪರೆಯಲ್ಲಿ, ಮಹಾತ್ಮ ಗೌಡ್ಯ ಈ ಒಂದು ಪರಂಪರೆಯಲ್ಲಿ ಒಬ್ರು ಗುರುಗಳಾಗಿ ಬಂದವರು. ಅವರು ವೃಂದಾವನದಲ್ಲಿ ಈ ರೀತಿಯಾಗಿ ಮರದ ಕೆಳಗೆ, ಚಿತ್ರದಲ್ಲಿರುವ ಹಾಗೆ ವೃಕ್ಷದ ಕೆಳಗೆ ಕುಳಿತು ಹರಿಯ ಧ್ಯಾನದಲ್ಲಿ ಇರ್ತಾರೆ ಯಾವಾಗಲೂ. ಆದರೆ ಅವರಿಗೆ ಹಸಿವಿನ ಅಂದ್ರೆ ಹೊಟ್ಟೆಗೆ ಏನು ಬೇಕು ಬೇಡ ಅನ್ನುವಂಥದ್ದು ಇಲ್ಲ. ಆದರೆ ಕೃಷ್ಣ ಸ್ವತಃ ತಾನೇ ತಂದಿಡ್ತಾ ಇದ್ದಂತೆ ಅಲ್ಲಿ. ಇದೇ ಮಾಧವೇಂದ್ರ ಪುರಿ ಹೀಗೆ ಇದಕ್ಕೆ ಹೋದಾಗ, ಇಲ್ಲಿ ಒಡಿಸ್ಸಾ ಜಗನ್ನಾಥ ಪುರಿಗೆ, ಅಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಇದೆ.
ಆ ಕೃಷ್ಣನ ದೇವಸ್ಥಾನಕ್ಕೆ ಅವ್ರು ಹೋಗ್ತಾಗ ಅಲ್ಲಿ ಕೃಷ್ಣನ ಅವರು ಬರ್ತಾರೆ ಅಂತ ಕೃಷ್ಣನಿಗೆ ಗೊತ್ತಾದಾಗ ಅವನೇನ್ ಮಾಡ್ತಾನೆ, ಒಂದು ನೈವೇದ್ಯದ ಪಾತ್ರೆ ಅಂದ್ರೆ ಆಹಾರವಿರುವಂತಹದ್ದನ್ನ ಆ ವಿಗ್ರಹದ ಹಿಂದೆ ಅಡಗಿಸಿಟ್ಕೊಂಡಿರ್ತಾನೆ. ಸೊ ಮಾಧವೇಂದ್ರ ಇವರು ಬಂದಾಗ ಅವ್ರು ಹೇಳ್ತಾನೆ, ನಿನಗಾಗಿ ಪ್ರಸಾದ ಇಲ್ಲಿದೆ ತಗೋ ಅಂತ. ಆದ್ದರಿಂದ ಆವತ್ತಿನಿಂದ ಆ ಒಂದು ದೇವಸ್ಥಾನಕ್ಕೆ ಗೋಪಿನಾಥ ಮಂದಿರ, ಕೀರ್ಚೋರ್ ಗೋಪಿನಾಥ ಮಂದಿರ ಅಂತಾನೆ ಹೆಸರು. ಕೀರ್ಚೋರ್ ಗೋಪಿನಾಥ ಮಂದಿರ ಅಂದ್ರೆ ಆ ಒಂದು ಪಾಯಸದ ಅಂದ್ರೆ ಪಾತ್ರೆಯನ್ನ ಅವರು ಆ ವಿಗ್ರಹದ ಹಿಂದೆ ಅಡಗಿಸಿಟ್ಟಿರ್ತಾನಂತ. ಅಂದ್ರೆ ಕೃಷ್ಣ ಹಾಗೆ ನೋಡ್ಕೊಳ್ತಾನೆ, ಚಿಂತೆ ಬೇಡ. ಮಹಾತ್ಮರ ಲಕ್ಷಣ ಬಿಡಿ, ನಮ್ಮಂಥವರಿಗೂ ಸಹಿತ ಅಂತಹ ಅನುಭವವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಅವನಿಗೆ ಎಲ್ಲೆಲ್ಲಿ ನಾವು ಮಾಯೆಲ್ಲೇ ಇದ್ದವರು, ನಾವೇನು ಪರಿಶುದ್ಧ ಭಕ್ತರು ಏನೆಲ್ಲ, ಪರಿಶುದ್ಧತೆ ಆಗ್ಲಿಕ್ಕೆ ಇನ್ನು ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ. ಆದರೆ ಭಕ್ತಿಯಲ್ಲಿ ಖಂಡಿತವಾಗಿಯೂ ಹೆಜ್ಜೆಯನ್ನು ಇಡ್ಲಿಕ್ಕೆ ಶುರು ಮಾಡಿದ್ದೇವೆ. ಮುಂದೆ ಅವನು ಏನಿದಾನೋ ಅವನು ನೋಡ್ಕೊಳ್ಬೇಕು ಅನ್ನುವಂತಹದ್ದು. ಅದರಿಂದ ಈ ಪ್ರತಿನಿತ್ಯ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾ 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 ಮನಸ್ಸು ಅನ್ನುವಂಥದ್ದು ಸರ್ವಂ ಕೃಷ್ಣಮಯಂ ಆಗತ್ತೆ. ನಮ್ಮ ಹೃದಯದಲ್ಲಿ ರಾಧಾಕೃಷ್ಣರ ಆವಾಸ ಸ್ಥಳ ಆಗ್ಬೇಕದು, ಅಲ್ಲಿ ಅವರು ಕೂತ್ಕೊಳ್ಬೇಕು. ಹರೇ ಕೃಷ್ಣ. ಸೊ ಆಗ ಏನಾಗತ್ತೆ ಅಂದ್ರೆ ನಮಗೆ ಅನುಭವ ಆಗತ್ತೆ, ಕೃಷ್ಣನ ರಕ್ಷಣೆ ನಮಗೆ ಯಾವ ರೀತಿ ಇದೆ, ಎಲ್ಲೆಲ್ಲಿ ಇದೆ ಅನ್ನುವಂತಹ ಅನುಭವವೂ ಆಗ್ತಾ ಹೋಗುತ್ತೆ. ಆದ್ರೆ ನಮ್ಗಾದ್ರೂ ಸ್ವಲ್ಪ ಕೆಲಸ ಮಾಡ್ಬೇಕಾಗತ್ತೆ. ಈಗ ನಮ್ಗೆ ಏನೇನು ಕರ್ತವ್ಯ ಇದೆಯೋ ಅಥವಾ ಏನೇನೋ ಜವಾಬ್ದಾರಿಗಳಿದೆಯೋ ಅದನ್ನು ನಾವು ನಿರ್ವಹಿಸಬೇಕು. ಆದ್ರೆ ಶುದ್ಧ ಭಕ್ತರು ಅಂದ್ರೆ ಈ ಮಹಾತ್ಮರಿಗೆ ಹಾಗಲ್ಲ. ಅವ್ರು ಯಾವಾಗ ಕೃಷ್ಣನ ಧ್ಯಾನದಲ್ಲಿ ಎಲ್ಲೇ ಇದ್ರೂ ಸಹಿತ ಕೃಷ್ಣ ಅವರನ್ನ ನೋಡ್ಕೊಳ್ತಾನೆ. ಆಧ್ಯಾತ್ಮಿಕ ಪ್ರಕೃತಿ, ದೈವಿ ಪ್ರಕೃತಿ ಅವರನ್ನ ರಕ್ಷಣೆ ಮಾಡತ್ತೆ. ಅವ್ರು ಇಲ್ಲೇ ಇದ್ರೂ ಸಹಿತ ಭೌತಿಕ ಪ್ರಪಂಚಕ್ಕೆ ಅಂಟಿಕೊಂಡಿರುವುದಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವೃತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಹರೇ ಕೃಷ್ಣ. ವೀಣಾಶ್ರೀ ಮಾತಾಜಿ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಯಾರು ಈ ಮಹಾತ್ಮರು ಯಾವಾಗ್ಲೂ ಏನ್ ಮಾಡ್ತಾರೆ? ಸದಾ ನನ್ನನ್ನ ಕೀರ್ತನೆ ಮಾಡ್ತಾರೆ, ಭಗವಂತನ ಕೀರ್ತನೆಯನ್ನ ಮಾಡ್ತಾರೆ, ಅವನ ಜಪವನ್ನ ಮಾಡ್ತಾರೆ, ಅವನಿಗೆ ನಮಸ್ಕಾರ ಮಾಡ್ತಾರೆ. ಈ ರೀತಿಯಾಗಿ ಅವರು ದೃಢವಾಗಿ ಅವನಲ್ಲಿ ಪೂರ್ತಿಯಾದ ಮನಸ್ಸನ್ನ ಇಟ್ಟು ನಿಮ್ಗೆಲ್ಲ ಕೇಳ್ಬೋದು, ಇಸ್ಕಾನ್ ನಲ್ಲಿ ಹಾಗಿದ್ರೆ ಏನಾಗುತ್ತೆ? This is the story of the Hare Krishna people. ಇಸ್ಕಾನ್ ನಲ್ಲಿ ಏನಾಗತ್ತೆ ಅಂದ್ರೆ, ಇಸ್ಕಾನ್ ಇದೆ, ಅದನ್ನ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಯಾಕೆ ಅಂತ ಹೇಳ್ತೀವಿ ಅಂದ್ರೆ, ಇಲ್ಲಿ ಸದಾ ಭಗವಂತನ ಕೀರ್ತನೆ, ದೃಢ ಸಂಕಲ್ಪದಿಂದ ಅಲ್ಲಿ ಪ್ರಯತ್ನ ಅಂದ್ರೆ ಎಲ್ಲಿಗೆ? ಸಾಕ್ಷಾತ್ಕಾರದ ಕಡೆಗೆ. ಪ್ರತಿನಿತ್ಯ ಭಗವಂತನ ಪೂಜೆ 4:30 ಗಂಟೆಗೆ ಬೆಳಗ್ಗೆ. ಈಗ ಅಂದ್ರೆ ನಿಜವಾಗಿ ಅಲ್ಲಿರುವಂತಹ ಭಕ್ತರೆಲ್ಲ, ದೇವಸ್ಥಾನದಲ್ಲಿ ಇರುವಂತಹ ಕೆಲವು ಭಕ್ತರೆಲ್ಲ ಅವರೆಲ್ಲ ಬೆಳಗ್ಗೆ ಬೇಗ ಹೇಳ್ತಾರೆ, ಜಪ ಮಾಡ್ತಾರೆ. ಆಮೇಲೆ 4:30ಯಿಂದ ಆಲ್ಮೋಸ್ಟ್ 7:30 ತನಕ ಜಪ ಪ್ಲಸ್ ಇದು ಆಗತ್ತೆ, ಕೀರ್ತನೆ ಆಗತ್ತೆ ಮತ್ತು ಮಂಗಳಾರತಿ ಆಗತ್ತೆ. ಆಮೇಲೆ ಪ್ರಸಾದ, ಆಮೇಲೆ ಇದು ಭಾಗವತಂ ಕ್ಲಾಸ್ ಆಗತ್ತೆ 8 ಗಂಟೆಯಿಂದ. ಸೊ ಆ ರೀತಿಯಾಗಿ ಯಾವಾಗಲೂ ಅಂದ್ರೆ ಕೃಷ್ಣನ ಆರಾಧನೆ ನಡೀತಾ ಇರುತ್ತೆ ಸಂಪೂರ್ಣವಾಗಿ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮ ಯಜುರೇವಚ. ಹರೇ ಕೃಷ್ಣ. ಯಾರು ಓದದೇ ಇರುವವರು? ಓದದೇ ಇರೋರು ಓದಿಲ್ಲ, ಯಾರಾದ್ರೂ ಓದಿ. ಹರೇ ಕೃಷ್ಣ. ನಾನು ವಿಶ್ವದ ತಾಯಿ, ಆಧಾರ, ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು. ಓಂಕಾರ. ನಾನೇ ಋಗ್,
ಸಾಮ ಮತ್ತು ಯಜುರ್ ವೇದಗಳು. ಭಗವಂತ ಹೇಳ್ತಾ ಇದ್ದಾನೆ ತಾನು ಯಾರು ಅನ್ನುವಂಥದ್ದನ್ನ. ಅದರಿಂದ ವಿಶ್ವದ ತಂದೆ, ತಾಯಿ, ಮತ್ತೆ ಪ್ರತಿಯೊಂದಕ್ಕೂ ಅವನೇ ಆಧಾರ. ಪಿತಾಮಹ, ಪಿತಾಮಹಸ್ಯ ಜಗತ್ತೋ ಮಾತಾ, ಪಿತಾಮಹಸ್ಯ ಜಗತ್ತೋ ಮಾತಾ ದಾತ ಪಿತಾಮಹ ಅಂದ್ರೆ ನಾನೇ ಅಜ್ಜ. ಪಿತಾಮಹ ಅಂದ್ರೆ ಏನು? ಅಜ್ಜ. ಅಜ್ಜನ ತಂದೆ ಅವನು. ಯಾಕೆಂದ್ರೆ ಬ್ರಹ್ಮನಿಗೆ ನಾವು ಅಜ್ಜ ಅಂತ ಹೇಳ್ತೇವೆ. ಬ್ರಹ್ಮನ ತಂದೆ ಇನ್ನು ಏನಾಗ್ಬೇಕು ನಮ್ಗೆ? ಬ್ರಹ್ಮನ ತಂದೆ ಏನಾಗ್ಬೇಕು? ಅಜ್ಜನ ತಂದೆ ಏನಾಗ್ಬೇಕು? ಯಾಕೆ ಎಲ್ಲರೂ ಸೈಲೆಂಟ್ ಆಗಿರ್ತೀರಾ? ಅಜ್ಜನ ತಂದೆಗೆ ಏನ್ ಹೇಳ್ತೇವೆ ನಾವು? ಮುತ್ತಾತ ಅಂತೀವಿ. ಮುತ್ತಾತ ಅಂತೀವಿ. ಸೊ ಹಾ. ಕೃಷ್ಣ ಏನಾಗ್ಬೇಕು ನಮ್ಗೆ? ಬ್ರಹ್ಮ ಅಜ್ಜ ಆದ್ರೆ ಬ್ರಹ್ಮನ ತಂದೆ ಕೃಷ್ಣ ಮುತ್ತಾತ ಆಗ್ಬೇಕು. ಮುತ್ತಾತ. ಅದರಿಂದ ಅವನು ಹೇಳ್ತಾ ಇದ್ದೇನೆ. ಆದ್ರೆ ಕೃಷ್ಣ ಮಾತ್ರ ಯಾವಾಗಲೂ ನಾವನ್ನ ತಾತನ ತರ ಅನ್ಸ್ಕೊ, ಬ್ರಹ್ಮನನ್ನ ಖಂಡಿತವಾಗಿ ನೋಡಿದ್ರೆ, ಬ್ರಹ್ಮನ್ ನೋಡಿದ್ರೆ ನಮ್ಗೆ ಅಜ್ಜನಾಗೆ ಕಾಣಿಸ್ತಾನೆ. ಅವನು ಎಲ್ಲ ಕಡೆ ಅವನ ಚಿತ್ರಗಳನ್ನ ನಾವು ನೋಡ್ಬೋದು, ಅಥವಾ ಅವನ ಇದನ್ನ ನೋಡ್ಬೋದು. ಅವನ ಅಜ್ಜನ, ಯಾಕೆಂದ್ರೆ ಅವನಿಗೆ 50 ವರ್ಷ ದಾಟಿದೆ, ಇನ್ನೊಂದು 50 ವರ್ಷ ಇದೆ ಅಷ್ಟೇ ಆಯುಷ್ಯ. ಬ್ರಹ್ಮನ ಆಯುಷ್ಯ ಆಲ್ರೆಡಿ ಡಿಫೈನ್ ಆಗಿದೆ. ನಮ್ಮ ಲೆಕ್ಕಾಚಾರದಲ್ಲ, ಅವನ ಲೆಕ್ಕಾಚಾರದ್ದು. ಆದ್ರೆ ಕೃಷ್ಣ ಹಾಗಲ್ಲ, ನವಯೌವನ, ನವಯೌವನಂಚ. ಅವನು ಹೇಗೆ? ಏಣಂ ಕೊಡಂತಂ ಅರವಿಂದ ದಳಾಯತಾಕ್ಷಂ ಬರ್ಹಾವಿತಂಸ ಶ್ಲೋಕ ಇದೆ, ಸಾರಿ. ಸೊ ಆ ರೀತಿಯಾಗಿ ಅವನು ಯಾವಾಗಲೂ ಒಂದು ಯುವಕನಂತೆ ಕಾಣಿಸ್ತಾನೆ. ಆದ್ರೆ ಅವನು ಅಜ್ಜನ ಅಜ್ಜನೇ ಹೌದು. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸಂ ಶರಣಂ ಸಹತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ. ಚೈತ್ರ ಮತಜಿ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಯಾವುದಲ್ಲ ಕೃಷ್ಣ? ಯಾವುದು ಕೃಷ್ಣ ಅಲ್ಲ? ಅದರಿಂದ ಅವನು ಹೇಳ್ತಾ ಇದ್ದಾನೆ ಗುರಿ, ನಮ್ಮ ನಿಜವಾದ ಗುರಿ ಅವನೇ ಆಗಿರ್ಬೇಕು. ಎಲ್ಲವನ್ನ ರಕ್ಷಿಸುವವನು ಅವನೇ, ಎಲ್ಲದಕ್ಕೂ ಯಜಮಾನನು ಅವನೇ. ಪ್ರತಿಯೊಂದಕ್ಕೂ, ಭೌತಿಕ ಪ್ರಪಂಚಕ್ಕೆ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಯಜಮಾನ ಅವನೇ, ಸಾಕ್ಷಿಯೂ ಅವನೇ. ಯಾಕೆ? ಎಲ್ಲರ ಹೃದಯದಲ್ಲಿ ಸಾಕ್ಷೀಭೂತನಾಗಿ ಅವನೇ ಇರ್ತಾನೆ, ಪರಮಾತ್ಮನಾಗಿ. ನಾವು ಯಾವ ಯಾವ ಜನ್ಮದಲ್ಲಿ ಏನೇನು ಮಾಡಿದ್ದೀವೋ ಪ್ರತಿಯೊಂದು ಅವನು ಅದನ್ನ ಗ್ರಹಿಸ್ತಾನೆ, ಅವನಿಗೆ ಗೊತ್ತಿರತ್ತೆ. ನಾವು ಅದರಿಂದ ಅವನು ಸಾಕ್ಷಿ ಹೌದು. ಅದರಿಂದ ನಾವು ಹೇಳ್ತೇವಲ್ಲ, ನಿನ್ನ ಹೃದಯ ಸಾಕ್ಷಿಯಾಗಿ, ಆತ್ಮ ಸಾಕ್ಷಿಯಾಗಿ ಹೇಳು ಅಂತ. ಯಾಕೆ ಹೇಳ್ತೀವಿ ಅಂದ್ರೆ ಅವನೇ ಸಾಕ್ಷಿಯಲ್ಲಿ. ನಾನೇ ನಿವಾಸ, ಎಲ್ಲವೂ ಅವನಲ್ಲಿ ಇರುವುದು. ಅದರಿಂದ ಅವನು ನಿವಾಸ, ನಾನೇ ಆಶ್ರಯ, ಎಲ್ಲದಕ್ಕೂ ಆಶ್ರಯ ಅವನೇ. ಆಪ್ತ ಗೆಳೆಯ ಹೌದು. ಯಾಕೆ ಗೊತ್ತಾ? ನಾವು ಸತ್ತಾಗ ನಮ್ಮ ಜೊತೆ ಎಷ್ಟು ಜನ ಬರ್ತಾರೆ? ನಾವು ಶರೀರ ತ್ಯಾಗ ಮಾಡಿದ್ಮೇಲೆ ಅಮ್ಮಮ್ಮ ಅಂತ ಕೆಲವರು ಅತ್ಯಂತ ಹತ್ತಿರದವರು ಸ್ಮಶಾನ ತನಕ ಬರ್ತಾರೆ. ಆಮೇಲೆ ಮುಂದೆ ಬರ್ಲಿಕ್ಕೆ ಆಗತ್ತಾ? ಇಲ್ಲ. ಸೊ ಆದ್ರೆ ಭಗವಂತ ಬರ್ತಾನೆ. ಅವನು ನಮ್ಮ ಜೊತೆ ಯಾವಾಗಲೂ ಇದ್ದ, ಹೃದಯದಲ್ಲಿ ಆತ್ಮಸ್ಥಿತನಾಗಿ, ನಮ್ಮ ಹೃದಯದಲ್ಲಿ, ಶರೀರದಲ್ಲಿ, ನಮ್ಮ ಹೃದಯದಲ್ಲಿ, ಜೀವಿಯ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಅವನು ಇರ್ತಾನೆ. ಮತ್ತೆ ಆ ಆತ್ಮ ಆ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ ಅವನು ಬರ್ತಾನೆ ಜೊತೆಗೆ. ನಮ್ಮ ಕೈ ಹಿಡ್ಕೊಂಡು ಹೋಗ್ತಾನೆ, ಅಲ್ಲಿ ತಗೊಂಡು ಕೂರಿಸ್ತಾನೆ ಇನ್ನೊಂದು ಶರೀರಕ್ಕೆ. ಯಾಕೆಂದ್ರೆ ಆ ಶರೀರ ಅವನು ಕೊಟ್ಟಿರೋದು ಅನ್ನೋದಕ್ಕಿಂತ ಈ ಭೌತಿಕ ಪ್ರಕೃತಿಯಿಂದ ನಮಗೆ ಸಿಗತ್ತೆ. ಹೇಗೆ ಸಿಗತ್ತೆ? ನಾವು ಇಚ್ಛೆ ಪಟ್ಟಿರುವುದರಿಂದ ಸಿಗತ್ತೆ, ನಮ್ಮ ಆಸೆಯಿಂದ ಸಿಗತ್ತೆ. ಅದರಿಂದ ಈ ಜಗತ್ತಿನಲ್ಲಿ ನಮಗಿರುವ ಒಂದೇ ಒಂದು ಸ್ವಾತಂತ್ರ್ಯ ಆಸೆ ಪಡೋದು. ಅದನ್ನು ಬಿಟ್ಟು ಬೇರೆ ಯಾವ ಸ್ವಾತಂತ್ರ್ಯವೂ ನಮಗೆ ಇಲ್ಲ. ನೀವು ಸ್ವಲ್ಪ ಇಂಟ್ರೋಸ್ಪೆಕ್ಟ್ ಮಾಡಿ ನೋಡಿ, ನಿಮ್ಮ ಅಂತರ್ಮುಖಿಯಾಗಿ ಒಂದ್ಸಲ ಆಲೋಚನೆ ಮಾಡಿ, ನಮಗೆ ಯಾವ ಸ್ವಾತಂತ್ರ್ಯ ಇದೆ ಈ ಪ್ರಪಂಚದಲ್ಲಿ ಅಂತ. ನಿಜವಾದ ಸ್ವಾತಂತ್ರ್ಯ ಆಸೆ. ನಾವು ಆಸೆ ಬರುಕರು, ಎಲ್ಲ ಕಡೆ ಆಸೆ ಪಡೋದು ಒಂದೇ ನಮಗೆ ಗೊತ್ತಿರೋದು. ಆದ್ರಿಂದ ಅವನು ಹೇಳ್ತಾನೆ, ನಾನೇ ಆಶ್ರಯ, ನಾನೇ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ. ಅದರಿಂದ ಎಲ್ಲಕ್ಕೂ ಆಧಾರ, ಕಟ್ಟ ಕಡೆಯ ವಿಶ್ರಾಂತಿ ತಾಣ. ನಾವೆಲ್ಲ
ತಿರ್ಗಾಡ್ ಭೌತಿಕ ಪ್ರಪಂಚದಲ್ಲಿ ನಮಗೆಲ್ಲ ಸುಸ್ತಾದ್ಮೇಲೆ ಭಗವಂತ ಕೃಷ್ಣ ಸಾಕಪ್ಪ, ಆಸೆ ಪಟ್ಟು ಬಹಳ ಸುತ್ತಾಡಿ ಸಾಕಾಗಿ ಹೋಗಿದೆ, ಇನ್ನೇನಿದ್ರು ನಿನ್ನ ಹತ್ರ ಬರೋದು ಒಂದೇ ಬಾಕಿ ಇದೆ, ಅದರಿಂದ ನೀನ್ ಕರ್ಕೊಂಡು ಹೋಗು ಅಂತ ಅವನ ಹತ್ರ ಹೇಳು. ನಾನೇ ಶಾಶ್ವತ ಬೀಜ, ಅಂದ್ರೆ ಪ್ರತಿಯೊಂದಕ್ಕೂ ಬೀಜ ಕೊಡುವನು ಅವನೇ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣ ಮೃತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯಶ್ಚ ಸಚ್ಚಾಹಮರ್ಜುನ. ಹರೇ ಕೃಷ್ಣ. ಯಾರಾದ್ರೂ ಓದದೇ ಇರುವವರು, ಹ್ಯಾಂಡ್ ರೈಸ್ ಮಾಡಿದವರು? ದೇವರಾಜ್ ಪೂಜಾರಿ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅರ್ಜುನನೇ, ನಾನು ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಸೊ ಅದರಿಂದ ಅವನು ಹೇಳ್ತಾನೆ, ಶ್ರೀ ಕೃಷ್ಣ ಯಾರು ಅನ್ನುವಂಥದ್ದನ್ನ ಅವನೇನು ಈ ಒಂದು 4 ಶ್ಲೋಕದಲ್ಲಿ ನಾವು ಇದನ್ನ ಅವ ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರೂ ನಮ್ಮ ಗ್ರಹಿಕೆಗೆ ಏನನ್ನ ನಾವು ಗ್ರಹಿಸಬಹುದು ಅದನ್ನ ಇಲ್ಲಿ ನಾವು ಅವನು ಹೇಳ್ತಾ ಇದ್ದಾನೆ, ನಾವು ಗ್ರಹಿಸಬಹುದು. ಅವನೇ ಕೃಷ್ಣ. ಅದರಿಂದ ನಾವು ಕೃಷ್ಣನನ್ನ ಅವನಲ್ಲೇ ನಾವು ಅವಲಂಬಿಸಿರುವುದರಿಂದ, ಅವನನ್ನೇ ನಾವು ಆಧರಿಸಿರುವುದರಿಂದ ನಾವು ಖಂಡಿತವಾಗಿ ಅವನಿಗೆ ಶರಣಾಗತರಾಗಬೇಕು. ಯಾಕೆಂದ್ರೆ ನಾವು ಕಂಪನಿನಲ್ಲಿ ನಾವು ಮ್ಯಾನೇಜರಿಗೆ ಬೆಣ್ಣೆ ಹಚ್ಚಿದಂಗೆ ಕೃಷ್ಣನಿಗೆ ಬೆಣ್ಣೆ ಹಚ್ಚಬೇಕು. ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ಬಹಳ ಇಷ್ಟ. ಆದ್ರಿಂದ ಕೃಷ್ಣನಿಗೆ ಅವನಿಗೆ ಶರಣಾಗತರಾಗ. ಬೆಣ್ಣೆ ಹಚ್ಚೋದಂದ್ರೆ ಪೊಲಿಟಿಕಲಿ ಅಲ್ಲ, ಪೊಲಿಟಿಕಲ್ ಮೈಂಡಲ್ಲಿ ಅಲ್ಲ. ಅವನು ಪೊಲಿಟಿಕಲ್ ಅಂದ್ರೆ ಅವನು ಹೇಳ್ತಾನೆ, ಅವನು ಕೃಷ್ಣ ಇನ್ನೂ ಹುಷಾರಿ, ಅವನಿಗೆ ಪ್ರತಿಯೊಂದು ಗೊತ್ತಾಗತ್ತೆ. ಆದ್ರಿಂದ ಅವನು ಸಾಕ್ಷಿ. ಅದರಿಂದ ಅವನಿಗೆ ಬೆಣ್ಣೆ ಹಚ್ಚೋ ಕೆಲಸ ಮಾಡಬಾರ್ದು. ಬೆಣ್ಣೆ ಹಚ್ಚಬೇಕಾದ್ರೆ ಭಕ್ತಿಯ ಬೆಣ್ಣೆ ಹಚ್ಚಬೇಕು. ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿ ಇವೆ ಅನ್ನುವ ಮಾತನ್ನು ಅವನಿಲ್ಲಿ ಹೇಳ್ತಾನೆ. ಪ್ರಭು, ನಮ್ಮ ಆತ್ಮದಿಂದ ವಿದ್ಯಾಮಾಂ ಸೋಮಪಾಪ. ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ತ್ರೈವಿದ್ಯಾಮಾಂ ಸೋಮಪಾಪೂತ ಪಾಪ ಯಜ್ಞೈರಿಷ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ. ಯಾರು ಓದ್ತೀರಾ? ಯಾರಿಗೆ ಹೇಳಿ? ವೇದಗಳನ್ನು ಅಭ್ಯಾಸ ಮಾಡಿ, ಸೋಮರಸವನ್ನು ಪಾನ ಮಾಡಿ, ಸ್ವರ್ಗ ಲೋಕಗಳನ್ನು ಹರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗ ಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಹರೇ ಕೃಷ್ಣ. ಇದು ಒಂದು ಭಗವಂತನ ಇನ್ನೊಂದು ಇಲ್ಯೂಷನ್, ಭ್ರಮೆ. ಸ್ವರ್ಗ ಅವನು ಹೇಳ್ತಾನೆ, ಇಲ್ಲಿ ಏನ್ ಮಾಡ್ತಾರೆ, ಕೆಲವರು ವೇದಗಳನ್ನು ಅಭ್ಯಾಸ ಮಾಡ್ತಾರೆ ಅಂದ್ರೆ ಸಾತ್ವಿಕವಾಗಿ ಬದುಕ್ತಾರೆ, ಪುಣ್ಯವನ್ನ ಪಡೆದುಕೊಳ್ತಾರೆ, ಪುಣ್ಯ ಸಂಗ್ರಹಣೆ ಮಾಡ್ತಾರೆ. ಅದರಿಂದ ಅವರಿಗೆ ಸ್ವರ್ಗ ಬೇಕಾಗುತ್ತೆ, ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂಥ ಆಸೆ ಇರುತ್ತೆ. ಅವರು ಸಹಿತ ನನ್ನನ್ನೇ ಪರೋಕ್ಷವಾಗಿ ಪೂಜಿಸ್ತಾರೆ. ಅಂದ್ರೆ ಇತರ ದೇವತೆಗಳಲ್ಲಿ ಅಲ್ಲಿ ಇಲ್ಲಿ ಕೇಳ್ಕೊಳ್ತಾರೆ. ಆದ್ರೆ ಅವನು ಹೇಳ್ತಾನೆ, ಪಾಪ ಆವಾಗ ಪಾಪ ಅವ್ರದ್ದು ಕ್ಷೀಣಿಸುತ್ತೆ. ಶಾಸ್ತ್ರ ಹೇಳತ್ತಲ್ಲ, ಕೆಲವು ಕೆಲಸಗಳಿಂದ ಮಾಡಿದಾಗ, ಈಗ ಉದಾಹರಣೆಗೆ ಕುಂಭಮೇಳಕ್ಕೆ ಹೋದ್ರು, ತುಂಬಾ ಜನ ಸ್ನಾನ ಮಾಡ್ಕೊಂಬಂದು. ಯಾಕೆಂದ್ರೆ ಇದು ಬಹಳ ವರ್ಷದಲ್ಲಿ ಒಂದ್ಸಲ ಆಗೋದಿಲ್ಲ. ಪುಣ್ಯ ಪಾಪ ಹೋಗತ್ತೆ, ಅಲ್ಲಿ ಪಾಪ ಕಳೆಯುತ್ತೆ. ಅದೇ ರೀತಿ ಪಾಪ ನಾಶವಾಗತ್ತೆ, ಖಂಡಿತವಾಗಿಯೂ ನಾಶವಾಗುತ್ತೆ. ನಾನು ಅದನ್ನ ಜೋಕ್ ಮಾಡೋದಕ್ಕೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ರೀತಿಯಾಗಿ ಪಾಪ ನಾಶವಾದಾಗ ಪುಣ್ಯ ಮಾತ್ರ ಉಳ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ, ಆ ಪುಣ್ಯ ತಗೊಂಡು ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋಂಥ ಆಸೆ ಇರೋರು ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಸ್ವರ್ಗ ಸುಖ ಅನುಭವಿಸ್ತಾರೆ. ಅಲ್ಲಿ ಪೂರ್ತಿ ಸುಖ, ಅಲ್ಲಿ ದುಃಖ ಇಲ್ಲ ಸ್ವರ್ಗದಲ್ಲಿ. ಆದ್ರೆ ಆ ಸುಖ ಪರ್ಮನೆಂಟ್ ಅಲ್ಲ. ಯಾರಾದ್ರೂ ಪರ್ಮನೆಂಟ್ ಸ್ವರ್ಗಕ್ಕೆ ಹೋಗ್ಬಿಟ್ರೆ ಆಗೋಯ್ತು ಅಂತ ತಿಳ್ಕೊಂಡ್ರೆ ಅದು ಪರ್ಮನೆಂಟ್ ಅಲ್ಲ. ಅವನು ಮುಂದೆ ಹೇಳ್ತಾನೆ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಚೀಣೆ ಪುಣ್ಯೆ ಮರ್ತ್ಯುಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನೋಪ್ರಪನ್ನ ತಥಾಗತಂ ಕಾಮ ಕಾಮ ಲಭಂತೆ. ಹರೇ ಕೃಷ್ಣ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂತಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ.
ಸೊ ಸ್ವರ್ಗಕ್ಕೆ ಹೋಗ್ಬಿಟ್ರೆ ಎಲ್ಲ ಆಗೋಯ್ತು ಅಂತಲ್ಲ, ಸ್ವರ್ಗ ಶಾಶ್ವತ ಅಲ್ಲ. ಅದರಿಂದ ನಮ್ಮ ಇಚ್ಛೆ, ನಮ್ಮ ಆಸೆ ಸ್ವರ್ಗಕ್ಕೆ ಹೋಗುವುದು, ಸುಖ ಪಡುವುದು ಇರಬಾರ್ದು. ಮುಖ್ಯವಾಗಿ ನಮ್ಮ ಇಚ್ಛೆ ಪರಮಾತ್ಮನ ಪಾದ ಸೇರುವುದು ಇರಬೇಕಾಗುತ್ತೆ. ಯಾಕೆಂದ್ರೆ ಅವನು ಹೇಳ್ತಾನೆ, ಇಲ್ಲಿ ಸ್ವರ್ಗಕ್ಕೆ ಹೋದವರು ಇಂದ್ರಿಯ ಭೋಗ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಹತ್ರ ಒಂದಷ್ಟು ವೀಸಾ ಮತ್ತೆ ಕರೆನ್ಸಿ ಡಾಲರ್ಸ್ ತಗೊಂಡು ನಾವು ಅಮೆರಿಕಕ್ಕೆ ಹೋಗ್ಬೋದು. ಅದು ನಮ್ಮ ವೀಸಾ ಅಥವಾ ನಮ್ಮಲ್ಲಿರುವಂಥ ಹಣ ಖರ್ಚಾದ್ಮೇಲೆ ನಾವು ಅಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ. ನಾವು ಮತ್ತೆ ವಾಪಸ್ ಇಂಡಿಯಾಕ್ಕೆ ಬರಬೇಕಾಗತ್ತೆ. ಅದೇ ರೀತಿ ನಾವು ಪುಣ್ಯ ಕಟ್ಕೊಂಡು ಸ್ವರ್ಗಕ್ಕೆ ಹೋಗ್ಬೋದು. ಆದರೆ ಸ್ವರ್ಗಕ್ಕೆ ಹೋದ್ರೆ ಪುಣ್ಯ ಕ್ಷೀಣೇ ಪುಣ್ಯೆ ಮೃತ್ಯುಲೋಕಂ ವಿಶಂತಿ. ಆ ಪುಣ್ಯ ಕ್ಷೀಣವಾದಾಗ ಮತ್ತೆ ಮತ್ತೆ ಅವರು ಮೃತ್ಯುಲೋಕಕ್ಕೆ ಬರ್ತಾರೆ. ಅದರಿಂದ ಈ 3 ವೇದಗಳ ಅಂದ್ರೆ ಏವಂ ಧರ್ಮ ಮನುಪ್ರಪನ್ನ ಅಂದ್ರೆ ಈ 3 ವೇದಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟನ್ನೇ ಅರಸುವರು. ಅಲ್ಲಿ ಹೋಗಿ ಸುಖ ಪಡಬೇಕು ಅಂತ ಯಾರಾದರೂ ಬಯಸಿದ್ರೆ ಅವರು ಮತ್ತೆ ಮತ್ತೆ ಇಲ್ಲಿಯೇ ಹುಟ್ಟಬೇಕಾಗುತ್ತೆ. ಮತ್ತೆ ಮೃತ್ಯುಲೋಕಕ್ಕೆ ಗತಾಗತಂ ಕಾಮ ಕಾಮಾಲಭಂತೆ, ಅವರ ಕಾಮ್ಯ ಕರ್ಮಗಳಿಗೆ ಅನುಸಾರವಾಗಿ ಮತ್ತೆ ಅವರು ಮೃತ್ಯುಲೋಕಕ್ಕೆ ಬರ್ತಾರೆ. ಮೃತ್ಯುಲೋಕದಲ್ಲಿ ಮತ್ತೆ ಹುಟ್ಟುತ್ತಾರೆ. ಮತ್ತೆ ಕರ್ಮಫಲಗಳಿಗೆ ಅನುಸಾರವಾಗಿ ಅವ್ರ ಜೀವನ ಅನ್ನುವಂಥದ್ದು ಈ ತಿರುಗಾಟದಲ್ಲಿ ಇರುತ್ತೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಬಹಳ ಬಹಳ ಇಂಪಾರ್ಟೆಂಟ್ ಶ್ಲೋಕ. ತುಂಬಾ ಜನರಿಗೆ ಗೊತ್ತಿರಬಹುದು, ಹೆಚ್ಚಿನವರು ಇದನ್ನ ನಾವು ಹೇಳುತ್ತೇವೆ ರೆಗ್ಯುಲರ್ ಮನೆಯಲ್ಲಿ. ಅನನ್ಯಾಶ್ ಚಿಂತೆಯಂತೋಮ ಯೇ ಜನಾ ಪರಿಪಾಸತೆ. ಅವನೇನ್ ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ, ಒಂದೇ ಮನಸ್ಸಿನಿಂದ ಯಾರು ನನ್ನನ್ನು ಧ್ಯಾನಿಸ್ತಾರೋ ನಾನು ಅವರಿಗೆ ಇಲ್ಲದ್ದನ್ನ ಕೊಡ್ತೇನೆ, ಇದ್ದದ್ದನ್ನ ಕಾಪಾಡ್ತೇನೆ. ಒಬ್ಬ ಅರ್ಜುನ ಪಂಡಿತ ಇದ್ನಂತೆ. ಅರ್ಜುನ ಪಂಡಿತ ಭಾಗವತದಲ್ಲಿ ಬರುವಂತಹ ಒಂದು ಕತೆ, ಅಂದ್ರೆ ಕಥೆ ಅನ್ನೋದಕ್ಕಿಂತ ಇದೆಲ್ಲ ಆಗಿರೋದು ಪುರಾಣಗಳಲ್ಲಿ. ಆ ಅರ್ಜುನ ಪಂಡಿತ ಮನೆಯಲ್ಲಿ ಈ ಶ್ಲೋಕ ಓದ್ತಾನಂತೆ, ಯಾವಾಗ್ಲೂ ಕೂತ್ಕೊಂಡು ಓದ್ತಾ ಇರ್ತಾನೆ. ಆದ್ರೆ ಬಡತನ ಬಹಳ ಇದೆ ಮನೆಯಲ್ಲಿ. ಅಡುಗೆ ಮಾಡ್ಲಿಕ್ಕೆ ಏನು ಇರಲ್ಲ. ಹೆಂಡತಿ ಹೇಳ್ತಾಳೆ, 4 ದಿವಸದಿಂದ ಒಲೆಗೆ ಬೆಂಕಿ ಹಾಕಿಲ್ಲ, ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ. ಏನಾದ್ರೂ ನೋಡ್ಕೊಂಡು ಬನ್ನಿ ತಿನ್ಬೇಕು ಅಂತ ಅವಳು ಹೇಳ್ತಾಳಂತೆ. ಆದ್ರೆ ಅವನು ಮಾತ್ರ ಯಾವುದೇ ಚಿಂತೆಯಲ್ಲಿ ಶ್ಲೋಕ ಓದ್ತಾ ಇದ್ದಾನೆ. ಆದ್ರೆ ಹೆಂಡತಿ ಹೇಳಿದ್ದಾಳೆ ಅಂತ ಅವನು ಹೊರಡ್ತಾನೆ. ಅವನು ಹೊರಟು ಏನು ಸಿಗಲ್ಲ. ಅವಾಗ ಅವಳು ಬಂದು ಈ ಶ್ಲೋಕ ನೋಡ್ತಾಳೆ. ಇನ್ನು ಏನು ಓದ್ತಾ ಇದ್ದಾನೆ, ಇಲ್ಲ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲದನ್ನ ಕೊಡ್ತೇನೆ, ಇದ್ದದನ್ನ ಕಾಪಾಡ್ತೇನೆ, 4 ದಿವಸದಿಂದ ಊಟ ಮಾಡಿಲ್ಲ, ಏನ್ ಕೊಟ್ಟಿದೀಯಾ ನೀನು ಅಂತ ಅದ್ರ ಮೇಲೆ ತುಂಬಾ ಗೀಚ್ತಾಳೆ, ಆ ಶ್ಲೋಕದ ಮೇಲೆ. ಸ್ವಲ್ಪ ಹೊತ್ತಿಗೆ 2 ಹುಡುಗರು ಗಾಡಿ ತುಂಬಾ ಸಾಮಾನು ಹಾಕೊಂಡು ಬರ್ತಾರೆ ಅವನ ಮನೆಗೆ. ಅವನಿರಲ್ಲ, ಅವಳಿರ್ತಾಳೆ ಹೆಂಡತಿ. ಅವಳ ಹತ್ರ ಕೊಟ್ಬಿಟ್ಟು, ಇವ್ರು ನಿಮ್ಮ ಅಂದ್ರೆ ಅರ್ಜುನ ಪಂಡಿತರು ಹೇಳಿದ್ದಾರೆ ಇದನ್ನ ನಿಮ್ಮ ಮನೆ ಮುಟ್ಸ್ಲಿಕ್ಕೆ ಅಂತ ಆ ಹುಡುಗರು ಹೇಳ್ತಾರೆ. ಆದ್ರೆ ಒಂದು ಹುಡುಗನ ಹಣೆ ಮೇಲೆ ತುಂಬಾ ಗಾಯ ಆಗಿದೆ, ರಕ್ತನೂ ಸ್ವಲ್ಪ ಬರ್ತಿದೆ. ಏಕೆ, ಏನಾಯ್ತು ಅಂತ ಕೇಳಿದ್ರೆ ಅವನು ಹೇಳ್ತಾನಂತೆ, ಇಲ್ಲ ಹೀಗೆ ನಾವು ಆಡುವಾಗ ಸ್ವಲ್ಪ ಏನೋ ತಾಗ್ಬಿಟ್ಟು ಆ ಥರ ಆಗಿದೆ ಅಂತ. ಆಮೇಲೆ ಅವರು ಹೋಗ್ತಾರೆ ಎಲ್ಲ ಕೊಟ್ಬಿಟ್ಟು. ಆಮೇಲೆ ಅರ್ಜುನ ಪಂಡಿತ ಅಂದ್ರೆ ಅಸಹಾಯಕನಾಗಿ, ಏನೂ ಆಗಿಲ್ಲ. ಅಸಹಾಯಕ ಅನ್ನೋದಕ್ಕಿಂತ ಅವನು ಭಕ್ತಿಯಲ್ಲಿ ಇರುವವನು. ಅವನು ಭಗವಂತ ನನಗೆ ಇಷ್ಟೇ ಕೊಟ್ಟಿದ್ದು ಇವತ್ತು ಅಂತ ಹೇಳಿ ವಾಪಸ್ ಬರ್ತಾ ಇರ್ತಾನೆ ಮನೆಗೆ ಬರ್ತಾನೆ. ಹೆಂಡತಿ ಹೇಳ್ತಾಳೆ, ಎಲ್ಲಿ ಹೋಗಿದ್ದೀರಾ, ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ, ಎಲ್ಲಿ ಹೋಗಿದ್ದೀರಾ ಇವತ್ತು, ಅಂದ್ರೆ ಅಂತ ಕೇಳ್ತಾರೆ. ದಾನವಾಗಿ ಯಾರಾದ್ರೂ ಏನಾದ್ರು ಕೊಟ್ಟಿದ್ರು, ಇಷ್ಟೊಂದೆಲ್ಲ ಕೊಟ್ಟಿದಾರ ಅಂತ. ಅವನು ಹೇಳ್ತಾನೆ, ತಾನು ಎಲ್ಲೂ ಹೋಗಿಲ್ಲ. ಅವನಿಗೆ ಅರ್ಥ ಆಗತ್ತೆ, ಯಾಕೆಂದ್ರೆ ಅವನು ಈ ಶ್ಲೋಕ ಓದ್ತಾ ಅವನಿಗೆ ಅದು ಅವನ ಹೃದಯದಲ್ಲಿ ಇರುತ್ತೆ. ಅನನ್ಯ ಚಿಂತೆಯಂತೋ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಆದ್ರಿಂದ ಅವನಿಗೆ ಅರ್ಥ ಆಗತ್ತೆ, ಓ ನನಗೆ ಯಾರು ಕೊಟ್ಟಿಲ್ಲಲ್ಲ, ಮತ್ತೆ ಯಾರು ಕೊಡ್ಲಿಕ್ಕೆ ಸಾಧ್ಯ, ಅದು ಕೃಷ್ಣನೇ ಕೊಟ್ಟಿದ್ದಾನೆ. ಆವಾಗ ಅವಳು ಹೇಳ್ತಾಳೆ, ಅವನು ಬಂದು ನೋಡ್ತಾನೆ, ಇದು ಗೀಚಿದ್ದಾಳೆ. ಅವಳು ಹೇಳ್ತಾಳೆ, ಈಗ ಹುಡುಗ ಬಂದಿದ್ದ, ಬಹಳ ಸುಂದರವಾಗಿದ್ದ, ಕಣ್ಣು ಅಂದ್ರೆ ಹಣೆ ಮೇಲೆಲ್ಲ ಯಾರೋ ಗಾಯ ಆಗ್ಬಿಟ್ಟಿತ್ತು ಅವನಿಗೆ ಇದು ನೋಡಕ್ ಅರ್ಥ ಆಗತ್ತೆ. ಕೃಷ್ಣ ಹೇಗೆ ಅವನು ಭಕ್ತರು
ಭಕ್ತರ ಇದನ್ನ ಅವನು ಅಂದ್ರೆ ಅವನ ಹೃದಯ ಸಹಿತ ಮಿಡಿಯುತ್ತೆ, ಅವನಿಗೆ ಅದು ಡೈರೆಕ್ಟ್ ಆಗಿ ಮುಟ್ಟತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೋದು. ಆದ್ರೆ ಭಕ್ತಿ ಮಾಡಬೇಕು. ಅಹಂ ಭಕ್ತ ಪರಾಧೀನ. ನಾವು ಆ ರೀತಿ ಕೃಷ್ಣನ ಭಕ್ತಿಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಾವು ತಿಳ್ಕೊಳ್ಬಹುದು ಅವನಿಲ್ಲ ಅಂತ ಇದ್ದಾನೆ. ಯಾಕೆಂದ್ರೆ ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲಗಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ತೇನ ಬಿನ ತೃಣಮಪಿ ನ ಚಲತಿ. ಅವನಿಲ್ಲ ಅಂದ್ರೆ ಒಂದು ಹುಲ್ಲುಕಡ್ಡಿಯು ಅಲಗಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ. ಆದ್ರಿಂದ ಕೃಷ್ಣ ಭಕ್ತಿಯನ್ನ ಮಾಡುವುದರಿಂದ ಕೃಷ್ಣ ನಮ್ಮನ್ನ ರಕ್ಷಿಸ್ತಾನೆ ಖಂಡಿತವಾಗಿ. ಅದರಲ್ಲಿ ಯಾವುದೇ ಒಂದು ರೀತಿಯಾದಂಥ ಏನೋ ಇದು ನಂಬಿಕೆ ಇಲ್ಲದೆ ಇರುವಂತಹದ್ದು, ಸಂದೇಹ ಬೇಡ. ಏಪ್ಯನ್ಯದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಹರೇ ಕೃಷ್ಣ. ಓದದೇ ಇರುವವರು ಯಾರಾದ್ರೂ ಓದ್ತೀರಾ? ಯಾರಾದ್ರೂ ಓದಿ ಮಾತಾಜಿ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಹರೇ ಕೃಷ್ಣ. ಯಾಕೆಂದ್ರೆ ನಾವು ಯಾವುದೇ ದೇವತೆಯನ್ನ ಪೂಜಿಸಿದ್ರು ಕೊನೆಗೆ ಕೃಷ್ಣಾರ್ಪಣ ಮಸ್ತು ಹೇಳ್ತೇವೆ, ನಾರಾಯಣಾಮಿತಿ ಸಮರ್ಪಯಾಮಿ ಅಂತ ಹೇಳ್ತೇವೆ. ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಗಣೇಶನಿಗೆ ಪೂಜೆ ಮಾಡಿದ್ರು ಇದನ್ನು ಹೇಳ್ತೇವೆ, ಶಿವನಿಗೆ ಪೂಜೆ ಮಾಡಿದ್ರು ಇದನ್ನು ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂದ್ರೆ ಅಲ್ಲಿ ಕೊನೆಗೆ ಅದು ನಾರಾಯಣನಿಗೆ ಸಮರ್ಪಣೆ ಆಗ್ಬೇಕು. ಅದೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇತರ ದೇವತೆಗಳನ್ನು ಅವರು ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ, ಆದ್ರೆ ಅವರು ಇಂಡೈರೆಕ್ಟ್ ಆಗಿ ನನ್ನನ್ನ ಪೂಜಿಸ್ತಾರೆ. ಅದ್ರದ್ದು ಅವ್ರಿಗೆ ಗೊತ್ತಿಲ್ಲ, ತಪ್ಪು ರೀತಿಯಲ್ಲಿ ಅವರು ಕೆಲವರು ಮಾಡ್ತಾರೆ. ಆದ್ರೆ ಫಲಾಪೇಕ್ಷಿತವಾಗಿ ಅದನ್ನ ಮಾಡ್ತಾರೆ. ಅಂದ್ರೆ ಅವರೇ ಬೇರೆ, ಕೃಷ್ಣನೇ ಬೇರೆ ಅನ್ನುವ ರೀತಿಯಲ್ಲಿ ಅವರು ಮಾಡ್ತಾರೆ. ಯಾಂತಿ ದೇವವೃತ ದೇವಾನ್ ಪಿತೃನ್ ಯಾಂತಿ ಪಿತೃವೃತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಹರೇ ಕೃಷ್ಣ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದೇನು, ನಾವು ಯಾವ ದೇವತೆಗಳನ್ನ ಪೂಜಿಸ್ತೋ ಅಂತಹ ದೇವತೆಗಳ ಲೋಕಕ್ಕೆ ನಾವು ಹೋಗ್ತೇವೆ, ಅವರನ್ನೇ ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ. ಆದರೆ ಪಿತೃಗಳನ್ನ ಪೂಜಿಸುವವರು ಪಿತೃಗಳ ಲೋಕಕ್ಕೆ, ಭೂತಗಳನ್ನ ಪೂಜಿಸುವವರು ಭೂತಗಳ ಲೋಕಕ್ಕೆ ಕೆಲವರು ಪೂಜೆ ಮಾಡ್ತಾರೆ, ಭೂತಗಳನ್ನು ಪೂಜೆ ಮಾಡ್ತಾರೆ. ಆದರೆ ಭೂತಗಳನ್ನೇ ಪೂಜೆ ಮಾಡ್ಕೊಂಡು ಆದ್ರೆ ಯಾರು ಕೃಷ್ಣನನ್ನ ಪೂಜಿಸ್ತಾರೆ ಅವರು ನನ್ನೊಡನೆ ಇರ್ತಾರೆ ಅನ್ನೋ ಮಾತನ್ನ ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋ ಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತೆ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಹರೇ ಕೃಷ್ಣ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಭಗವಂತ ಹೇಳ್ತಾ ಇದ್ದದ್ದು ಏನಂದ್ರೆ, ಇಲ್ಲಿ ನಾವನಿಗೆ ಇದನ್ನೇ ಬರೀ ಅವನು ಹೇಳಿದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋವೇ ಭಕ್ತ್ಯಾ. ಸೊ ಅವನು ಹೇಳಿದ್ದಾನೆ ಅಂತ ನಾವು ಬರೀ ಅವನಿಗೆ ನೀರೋ ಅಥವಾ ಒಂದು ಹಣ್ಣು, ಒಂದು ಎಲೆ, ತುಳಸಿ ಎಲೆಯೋ ಅಷ್ಟೇ ಅರ್ಪಿಸುವುದಲ್ಲ. ಕೆಲವರು ಅವನು ಹೇಳಿದ್ದಾನೆ ಅವನಿಗೆ ಅಷ್ಟೇ ಸಾಕು ಅಂತೇಳಿ ನಾವು ಮಾತ್ರ ಹೊಟ್ಟೆ ತುಂಬಾ ತಿನ್ಕೊಂಡು ಭಗವಂತನಿಗೆ ಒಂದು ಹಣ್ಣು, ಒಂದು ಹೂವು, ಅದ್ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಅದ್ ಮಾಡ್ಲಿಕ್ಕೆ ಆಗತ್ತಾ ನಾವು? ಆಗೋದಿಲ್ಲ ಪ್ರಭುಜಿ. ಆದ್ರಿಂದ ಇವನು ಯಾರಿಗೆ ಹೇಳ್ತಾನೆ ಅಂದ್ರೆ, ಭಕ್ತಿಯಲ್ಲಿ ಕೆಲವರಿಗೆ ಭಗವಂತ ನಮ್ಮ ಭಕ್ತಿಯನ್ನ ಟೆಸ್ಟ್ ಮಾಡುವಾಗ ನಮ್ಮ ಕೈಯಲ್ಲಿದ್ದದ್ದೆಲ್ಲ ಕಿತ್ಕೊಳ್ಬಹುದು, ನಮ್ಮ ಹತ್ರ ಏನೂ ಇರದೇ ಇರಬಹುದು. ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ಅವನ ಭಕ್ತಿ ಬಿಡ್ಲಿಕ್ಕಾಗತ್ತಾ? ಭಕ್ತಿ ಬಿಡಬಾರ್ದು. ಎಂತಂತವ್ರ ಹತ್ರ ತಗೊಂಡಿದ್ದಾನೆ, ಮತ್ತೆ ವಾಪಸ್ ಕೊಟ್ಟಿದ್ದಾನೆ. ಸೊ ಆದ್ರಿಂದ ಅವನು ಹೇಳ್ತಾನೆ, ನಮ್ಮ ಭಕ್ತಿಯನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವನು ಮಾಡ್ತಾನೆ. ಅವನಿಗೆ ಶುದ್ಧ ಭಕ್ತರು ಅಲ್ವೋ? ಅದರಿಂದ ಅವನು ಕೇಳ್ತಾನೆ, ಏನು ಯಾರ ಹತ್ರ ಏನೂ ಇಲ್ಲದೆ ಇರುವಾಗ ಅವ್ರೇನು ಕೊಡ್ಬೇಕಂತಿಲ್ಲ ಅವನಿಗೆ. ಏನು ಒಂದು ತುಳಸಿ ಎಲೆ, ಒಂದ್ ಲೋಟ ನೀರು ಅವನು ಮುಂದೆ ಇಟ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ನಾವು ಹೇಳ್ಬಿಟ್ರೆ ಸಾಕು ಅವನಿಗೆ, ಅದೇ ಖುಷಿ. ಆದ್ರೆ
ನಮ್ಮಲ್ಲಿ ಕಿಚನ್ ಅಲ್ಲಿ ಎಲ್ಲ ತುಂಬಿಕೊಂಡಿದೆ. ನಾವು ಅವರಿಗೂ ಒಂದು ಲೋಟ ನೀರಿಟ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಅವನಿಗೆ ಹೇಳಿದ್ರೆ ಮತ್ತೆ ನಾವು ಇಲ್ಲಿ ತಿನ್ಕೊಂತ ಕುತ್ಕೊಂಡ್ರೆ ಅದಾಗೋದಿಲ್ಲ. ಅದರಿಂದ ಅದು ನಾವು ಅವಾಗ ಪಾಪವನ್ನು ಊಟ ಮಾಡ್ತೇವೆ. ಅದೇ ಅವ್ನು ಹೇಳ್ತಾನೆ, ಒಂದು ಲೋಟ ನೀರು, ಒಂದು ಹಣ್ಣು, ಒಂದಿಷ್ಟು ಏನು, ಒಂದು ಹೂವು, ಅವನಿಗೆ ಕೃಷ್ಣನ ಪಾದದಲ್ಲಿ ಒಂದು ಹೂವನ್ನ ಇಟ್ಬಿಟ್ರೆ ಸಾಕು, ಅವನಿಗೆ ಕೈ ಮುಗಿದ್ರೆ ಅದು ಸಾಕು. ಅವನಿಗೆ ಭಕ್ತಿಯಲ್ಲಿ, ಶುದ್ಧ ಭಕ್ತಿಯಲ್ಲಿ ಅದು ಅಷ್ಟು ಮಾಡಿದ್ರೆ ಸಾಕು, ಅವನಿಗೆ ಅವನು ಸ್ವೀಕಾರ ಮಾಡ್ತಾನೆ ಅನ್ನೋದನ್ನ ಅವನಿಲ್ಲಿ ಹೇಳ್ತಾ ಇದ್ದಾನೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವಂ ಅದರ್ಪಣಂ. ಹರೇ ಕೃಷ್ಣ. ನಾನು ನಿಮ್ಗೆ ಬಿಟ್ಟಿದ್ದೇನೆ, ಯಾರು ಓದಿ. ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಭಗವಂತ ಹೇಳ್ತಾನೆ, ಏನನ್ನೇ ಮಾಡು. ಯಾಕೆಂದ್ರೆ ಅದನ್ನ ಕಾರಕೆಯಾಗಿ ಭಗವಂತ ನಮಗೆ ಒಂದೊಂದ್ಸಲ ಹೀಗೆ ಬಿಟ್ಬಿಡ್ತಾನೆ, ಏನನ್ನಾದ್ರೂ ಮಾಡ್ಕೊಳ್. ಅದರಿಂದ ನಾವು ಅವನ ಸೇವೆ ಮಾಡ್ಲಿಕ್ಕೆ ಯಾವಾಗಲೂ ರೆಡಿ ಇರಬೇಕು. ಅದರಿಂದ ಇಲ್ಲಿ ನಾವು ಪವಿತ್ರ ಗ್ರಂಥವನ್ನ ಓದ್ತಾ ಇದ್ದೇವೆ, ಇದು ಒಂದು ಅಪಾರ್ಚುನಿಟಿ. ಧನ್ಯವಾದಗಳು. ಅದರಿಂದ ಅವನು ಹೇಳ್ತಾನೆ, ಏನನ್ನು ಅರ್ಪಿಸು ಅಥವಾ ಕೊಟ್ಟು ಬಿಡು, ಯಾವುದೇ ತಪಸ್ಸನ್ನ ಮಾಡು, ಅದು ನನಗೆ ಕಾಣಿಕೆಯಾಗಿ ಕೊಡು. ಸೊ ಎಲ್ಲವನ್ನ ನಾವು ಅವನಿಗೆ ಕಾಣಿಕೆ ಮಾಡಿ. ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳ್ತಾರೆ, ನಾವು ಹೇಗೆ ಬದುಕಬೇಕು. ಈಗ ನಾವು ಉದಾಹರಣೆಗೆ ಕೆಲಸ ಮಾಡ್ತೇವೆ, ದುಡಿತೇವೆ, ಏನ್ ಮಾಡಬೇಕು. ಅವ್ರು ಹೇಳ್ತಾರೆ, 50% ನಾವು ದುಡಿಯೋದ್ರಲ್ಲಿ ದಾನ ಮಾಡ್ಬೇಕಂತೆ ಭಗವಂತನ ಕೆಲಸಗಳಿಗೋಸ್ಕರ. ಇನ್ನೊಂದು 50% ಅಲ್ಲಿ 25% ನಮಗೋಸ್ಕರ ನಾವು ಇಟ್ಕೋಬೇಕು, ಬೇಕಾಗತ್ತೆ ಅಂತ, ಎಮರ್ಜೆನ್ಸಿ. ಇನ್ನು 25% ಅನ್ನ ನಾವು ಏನ್ ಮಾಡ್ಬೇಕು, ಅದನ್ನ ಖರ್ಚು ಮಾಡ್ಬೇಕು, ಅಂದ್ರೆ ನಮಗೋಸ್ಕರ ಖರ್ಚು ಮಾಡ್ಕೊಳ್ಳುವಂತ. ಮತ್ತೆ 25% ಸೇವ್ ಮಾಡುವಂಥದ್ದು. ಸೊ ಅದು ಅವರು ಮಾಡಿ ತೋರಿಸಿದ್ದಾರೆ ಸಹಿತ, ಅದೇ ರೀತಿ ಬದುಕೊಂಡು ಹೋಗಿದ್ದಾರೆ. ಸೊ ಅಂದ್ರೆ ಅವನು ಹೇಳ್ತಾನೆ, ಏನನ್ನೇ ಮಾಡು ನೀನು, ಅದನ್ನ ನನಗೆ ಕಾಣಿಕೆಯಾಗಿ ಅರ್ಪಿಸು. ನೀವು ಕೆಲಸ ಮಾಡ್ತೀರಾ, ಅದು ಭಗವಂತನಿಗೆ ಕಾಣಿಕೆಯಾಗಿ ಅರ್ಪಿಸ್ಬಿಟ್ಟು ಅವನು ಕೊಟ್ಟಷ್ಟು ತಗೊಳ್ಳಿ ಸಾಕು. ಜೀವನ ಅಂತೂ ನಡೆಯುತ್ತೆ, ಅವನು ಭಕ್ತಿ ಮಾಡ್ಬೇಕಷ್ಟೇ. ಜಾಸ್ತಿ ಕೊಡ್ಬೇಕಾ, ಅವನಿಗೆ ಮುಂದೆ ಏನಾದ್ರೂ ಕೆಲಸಗಳಾಗ್ಬೇಕಾ, ಅವನು ಅದಕ್ಕೆ ಕೊಡ್ತಾನೆ. ಆದ್ರಿಂದ ಅವನು ಕೊಡ್ತಾನೆ. ಅದಕ್ಕೆ ಯಾವ್ದಾದ್ರೂ ರೀತಿಯಲ್ಲಿ ಯಾರಿಗಾದ್ರೂ ಒಂದು ಬುದ್ಧಿಯನ್ನು ಕೊಟ್ಟು ಆ ಬುದ್ಧಿಯ ಮುಖಾಂತರ ಅದಕ್ಕೆ ಬೇಕಾದಂತಹ ಅವಶ್ಯಕತೆ ಇರುವಂತಹ ಹಣ ಸಂದಾಯ ಆಗತ್ತೆ. ಆದ್ರೆ ಅವನು ಹೇಳ್ತಾನೆ, ಏನನ್ನೇ ಮಾಡು ನೀನು, ಆದ್ರೆ ಅದನ್ನು ನನಗೆ ಕಾಣಿಕೆಯಾಗಿ ಅರ್ಪಿಸು. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತುಮಾಂ ಭಕ್ತ್ಯ ಮಯಿ ತೇಷು ಚಾಪ್ಯಹಂ. ಹರೇ ಕೃಷ್ಣ. ಮಾತಾಜಿ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ. ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿಯೂ ಸಮಾನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು, ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಪ್ರತಿಯೊಂದು ಜೀವಿಯು ಕೃಷ್ಣನಿಗೆ ಒಂದೇ ರೀತಿಯಾಗಿ ಅವನು ನೋಡ್ತಾನೆ. ಆದ್ರೆ ಯಾರು ಅವನ ಭಕ್ತಿಯನ್ನ ಮಾಡೋದಿಲ್ಲ, ಅವರಿಗೆ ಅವರು ಈ ಭೌತಿಕ ಪ್ರಪಂಚದ ನಿಯಮಗಳಿದೆ, ಅವನು ಅಲ್ಲಿ ಬರೋದಿಲ್ಲ, ಇಂಟರ್ಫಿಯರ್ ಆಗೋದಿಲ್ಲ. ನಾವು ಬೇರೆ ಬೇರೆ ರೀತಿ ಆಸೆ ಪಟ್ಕೊಂಡು ಆಸೆಗಳನ್ನ ಈಡೇರಿಸೋದ್ರೆ ಹಿಂದೆ ಹೋದ್ರೆ, ಆಯ್ತಪ್ಪ ನೀನು ಮಾಡ್ಕೋ, ಜೀವಿ ಅಲ್ವಾ, ಆಸೆ ಈಡೇರಿಸ್ಕೊಂಡು ನಮ್ಮ ಆಸೆ ಈಡೇರಿಸ್ಲಿಕ್ಕೆ ಅವನು ಸಹಾಯ ಮಾಡ್ತಾನೆ. ಆದರೆ ಏನಾಗತ್ತೆ, ನಾವು ಬರೀ ಆಸೆ ಹಿಂದೆ ಹೋದಾಗ ನಾವು ಪತನವನ್ನು ಹೊಂದ್ತೇವೆ. ಯಾಕಂದ್ರೆ ಅದು ಬರೀ ಇಂದ್ರಿಯ ತೃಪ್ತಿ ಆಗತ್ತೆ. ಅವನಿಗೆ, ಭಗವಂತನಿಗೆ ಸುಪ್ರೀತಿ, ಅವನು ಅದರಿಂದ ಸುಪ್ರೀತಗೊಳ್ಳುವಂತಹ ಕೆಲಸವನ್ನ ನಾವು ಮಾಡೋದಿಲ್ಲ. ಅದರಿಂದ ನಾವು ಪತನವನ್ನ ಹೊಂದಬೇಕಾಗತ್ತೆ. ಇಲ್ಲ ಅಂದ್ರೆ ಅವನು ಹೇಳ್ತಾನೆ, ಯಾರು ನನ್ನ ಭಕ್ತಿ ಸೇವೆಯನ್ನ ಮಾಡುವನು ನನ್ನ ಸ್ನೇಹಿತನು, ಮತ್ತು ಅವನು ನನ್ನಲ್ಲಿದ್ದಾನೆ ಮತ್ತು ನಾನು ಅವನ ಸ್ನೇಹಿತ. ಶ್ರೀಕೃಷ್ಣನಿಗೆ ಗೆಳೆಯನಾಗಿ ನಾವು ಅವನ ಸ್ನೇಹಿತರಾಗ್ಬೋದು ಅಲ್ವಾ. ಭಗವಂತನ ಭಕ್ತಿಯಲ್ಲಿ ನವವಿಧ ಭಕ್ತಿ ಇದೆ, ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳ್ಕೊಳ್ಳೋಣ ಅದರ ಬಗ್ಗೆ. ಅಪಿ ಚೇಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಗ್ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರು, ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ
ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಯಾರೇ ಇರಲಿ, ಕೆಲವು ಹೀನ ಕಾರ್ಯಗಳನ್ನ ಮಾಡಬಹುದು ಅಂತ ಕೆಲಸದಲ್ಲಿ ಅವ್ರು ಮಾಡ್ತಾ ಇದ್ರೂ ಸಹಿತ ಅವರು ಭಕ್ತಿಯನ್ನ ಮಾಡ್ತಾ ಇದ್ದಾರೆ, ಕೃಷ್ಣನ ಭಕ್ತಿಯನ್ನ ಮಾಡ್ತಾ ಇದ್ದಾರೆ, ಅವ್ರು ಸರಿಯಾಗೇ ಇದ್ದಾರೆ. ಅವರನ್ನು ನಾವು ಸಾಧು ಅಂತಲೇ ಟ್ರೀಟ್ ಮಾಡ್ಬೇಕು. ಯಾಕಂದ್ರೆ ಆ ಹೀನ ಕಾರ್ಯ ಮಾಡುವುದು ಸಹಿತ ನಿಲ್ಲತ್ತೆ ಒಂದಿನ, ಅವನ ಭಕ್ತಿಯನ್ನ ಮಾಡ್ತಾ ಇರೋದ್ರಿಂದ ಅದು ನಿಲ್ಲತ್ತೆ. ಅದರಿಂದ ಅವರು ಭಕ್ತಿಯ ಹೆಜ್ಜೆಯನ್ನು ಇಟ್ಟಿರೋದ್ರಿಂದ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರು ಸಾಧುಗಳು ಅಂತ ನಾವು ಅದನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಅವರ ನಿರ್ಧಾರ ಅನ್ನುವಂಥದ್ದು ಸರಿಯಾಗಿದೆ ಅಲ್ಲಿ ಅನ್ನುವಂಥದ್ದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಕೃಷ್ಣನ ಭಕ್ತಿಯನ್ನ ಮಾಡೋವನು ಹೀನನೇ ಆಗಿದ್ರು, ಅಂದ್ರೆ ಹೀನ ಕೆಲಸಗಳನ್ನೇ ಮಾಡ್ತಾ ಇದ್ರು, ಅವನು ಭಕ್ತಿಯನ್ನ ಮಾಡ್ತಾ ಇದ್ರೆ ಅವನು ಖಂಡಿತವಾಗಿಯೂ ಶೀಘ್ರವೇ ಧರ್ಮಾತ್ಮನಾಗ್ತಾನೆ. ಅವನು ಧರ್ಮಾತ್ಮನಾಗ್ತಾನೆ, ಅವನು ಆ ಕೆಲಸದಿಂದ ಹೊರಗೆ ಬರ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡಿತಾನೆ. ಅದರಿಂದ ನಾವು ಇಲ್ಲಿಯವರೆಗೆ ಏನ್ ಮಾಡ್ತಾ ಇದ್ರು ಓಕೆ, ಆದರೆ ಇನ್ಮೇಲೆ ನಾವು ಕೃಷ್ಣ ಪ್ರಜ್ಞೆ, ಭಗವಂತನ ಪ್ರಜ್ಞೆಯಲ್ಲಿ ನಾವಿರಬೇಕು. ನಮ್ಮ ಕಾನ್ಷಿಯಸ್ ಅನ್ನುವಂತಹದ್ದು ಕೃಷ್ಣನ ಕುರಿತಾಗಿ ಇರಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಅವನ ರಕ್ಷಣೆಯಲ್ಲಿ ನಾವಿರ್ತೇವೆ. ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಹೇಳು ಅಂತ ಹೇಳ್ತಾನೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯ ಸತಾ ಶೂದ್ರೋ ತೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಪ್ರತಿಯೊಬ್ಬರೂ ಸಹಿತ ಯಾರು ಸಾತ್ವಿಕ ಸತ್ವಗುಣ ಅಥವಾ ಶುದ್ಧ ಸತ್ವಗುಣದಲ್ಲಿ ಇಲ್ಲದೇ ಇದ್ರು ಅವರು ಎಲ್ಲರೂ ಸಹಿತ ಪ್ರತಿಯೊಬ್ಬರೂ ಅವರು ಅಂದ್ರೆ ಭಕ್ತಿಯನ್ನ ಮಾಡಿ ಭಗವಂತನ ಆಶ್ರಯ ಪಡೆದರೆ ಅವರು ಖಂಡಿತವಾಗಿಯೂ ಅವನ ಆಶ್ರಯವನ್ನ ಪಡಿತಾರೆ, ಪರಮಗತಿಯನ್ನ ಅವರು ಪಡಿತಾರೆ ಪ್ರತಿಯೊಬ್ಬರು ಅನ್ನುವಂಥದ್ದನ್ನ ಹೇಳ್ತಾನೆ. ಯಾರು ಭಕ್ತಿಯನ್ನ ಮಾಡ್ತಾರೋ ಅವರು ಪ್ರತಿಯೊಬ್ಬರಿಗೂ. ಮನ್ಮನಾಭವ ಮದ್ಭಕ್ತೋ ಮದ್ಯ ಜೀಮಾಂ ನಮಸ್ಕರು ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನ ಮತ್ಪರಾಯಣಃ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಕೃಷ್ಣನ ಕುರಿತಾಗಿ ನಾವೇನ್ ಮಾಡ್ಬೇಕು? ನಮ್ಮ ಮನಸ್ಸು ಫಸ್ಟ್ ಅವನಲ್ಲಿ ನಿಗ್ರಹಿಸಬೇಕು. ನಾವು ನಮ್ಮ ಮನಸ್ಸನ್ನು ನಿಗ್ರಹಿಸಿ ಭಗವಂತ, ಯಾಕೆಂದ್ರೆ ಮನಸ್ಸಿಗೆ ಅದು ಯಾವಾಗಲೂ ಆಲೋಚನೆ ಮಾಡ್ತಾ ಇರುತ್ತೆ. ಅದರಿಂದ ಅದನ್ನ ಊಹಾತ್ಮಕ ಚಿಂತನೆಯನ್ನ ಮಾಡೋದ್ರಿಂದ ಏನೋ ಅಂದ್ರೆ ಏನು ಅರ್ಥ ಇಲ್ಲದೆ ಇರುವಂತಹ ಆಲೋಚನೆಗಳನ್ನ ಮಾಡ್ತಾ ಆ ಮನಸ್ಸು ಕಾಲಕ್ಷೇಪ ಮಾಡುವುದಕ್ಕಿಂತ ಹರಿಯ ಬಗ್ಗೆ ಚಿಂತನೆ ಮಾಡುವುದು ಬಹಳ ಉತ್ತಮವಾದಂಥದ್ದು. ಆಗ ನಾವು ಭಗವಂತನ ಬಗ್ಗೆ ನಾವು ಆ ಮನಸ್ಸು ಚಿಂತನೆ ಮಾಡ್ತಾ ಇದ್ದಾಗ ಏನಾಗುತ್ತೆ? ಖಂಡಿತವಾಗಿಯೂ ನಮ್ಮ ಇಂದ್ರಿಯಗಳು ಸಹಿತ ನಿಗ್ರಹಿಸ್ತತೆ, ನಾವು ಪಾಪ ಕಾರ್ಯಗಳಿಂದ ಮುಕ್ತರಾಗ್ತೇವೆ ಮತ್ತು ಹೆಚ್ಚು ಹೆಚ್ಚು ಅವನ ಭಕ್ತಿಯನ್ನು ಮಾಡುವುದರಿಂದ ಅವನಲ್ಲಿಗೆ ನಾವು ಹೋಗ್ಬಹುದು, ಖಂಡಿತವಾಗಿಯೂ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅನ್ನೋ ಮಾತನ್ನ ಹೇಳ್ತಾನೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾ ಜೀಮಾಂ ನಮಸ್ಕರು ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನಾಂ ಮತ್ಪರಾಯಣ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ, ಧನ್ಯವಾದಗಳು. ಈಗ ನಿಮಗೆ ಏನೇ ಪ್ರಶ್ನೆ ಇದ್ರೂ ಕೇಳಬಹುದು. ಹರೇ ಕೃಷ್ಣ. ಸಾರಿ, ಸ್ವಲ್ಪ ಸಮಯ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ದೊಡ್ಡ ದೊಡ್ಡ ಅಧ್ಯಾಯಗಳು, ಚಿಕ್ಕ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳಿದ್ದಾವೆ. ಅದರಿಂದ ಎಷ್ಟು ಮ್ಯಾಕ್ಸಿಮಮ್ ನಿಮಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಆಗುತ್ತೋ ಅಷ್ಟನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾಕೆಂದ್ರೆ ಈ ಭಗವದ್ಗೀತೆಯ ಸೌಂದರ್ಯ ಏನು ಅಂದ್ರೆ, ಓಕೆ, ನಮ್ಗೆ ಏನು ಪ್ರಶ್ನೆಗಳು ಮೂಡತ್ತೆ ಆ ಪ್ರಶ್ನೆಗಳಿಗೆ ಉತ್ತರ ಬರುವ ಶ್ಲೋಕಗಳಲ್ಲಿ ಸಿಗತ್ತೆ. ಮೊದಲು ಅನ್ಸತ್ತೆ ಓಹೋ, ಮತ್ತೆ ಅದೇ ಉತ್ತರ ಇನ್ನೂ ಕೇಳ್ತಾ ಹೋದಾಗ
ಅದರಲ್ಲಿಯೇ ಉತ್ತರಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗಿದೆ. ಹಾಗೆ ರೀತಿಯಾಗಿ ಭಗವಂತ ನಮಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಶ್ರೀ ಕೃಷ್ಣ, ಧನ್ಯವಾದಗಳು ಎಲ್ರಿಗೂ. ನಾವೆಲ್ಲ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ ಒಂದು ರೌಂಡ್. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ 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 ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಶುಭರಾತ್ರಿ ಎಲ್ರಿಗೂ. ಧನ್ಯವಾದಗಳು ಗುರೂಜಿ. ಹರೇ ಕೃಷ್ಣ.